ಶಿಕ್ಷಣ ರಂಗದಲ್ಲಿ ಮಿಂಚುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಗೌರವಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜ್ಞಾನದೀವಿಗೆ ಪುರಸ್ಕಾರ 2023 ಕಾರ್ಯಕ್ರಮಕ್ಕೆ ಈಗಾಗಲೇ ಬೇರೆ ಬೇರೆ ಶಾಲೆಗಳಿಂದ ಕಾಲೇಜುಗಳಿಂದ ಬಂದಂತಹ ಎಲ್ಲ ವಿದ್ಯಾರ್ಥಿಯರನ್ನು ಅತ್ಯಂತ ಪ್ರೀತಿ ಗೌರವ ಅಭಿಮಾನದಿಂದ ಸ್ವಾಗತಿಸುತ್ತಾ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಅತಿಥಿ ಅಭ್ಯಾಗತರಾಗಿ ನಮ್ಮೊಂದಿಗೆ ಸನ್ಮಾನ್ಯ ಶ್ರೀ ಗೋಪಿನಾಥ್ ಬಗಂಬಿಲ ನಿವೃತ್ತ ಸೇನಾನಿ, ಅದೇ ರೀತಿ ಸನ್ಮಾನ್ಯ ಶ್ರೀ ಹರೀಶ್ ಮಂಡೋಳಿ ಪ್ರಧಾನ ಕಾರ್ಯದರ್ಶಿ ಗೋಕರ್ನಾಥ ಬ್ಯಾಂಕ್ ನೌಕರರ ಸಂಘ, ಅದೇ ರೀತಿ ಸನ್ಮಾನ್ಯ ಶ್ರೀ ನಾರಾಯಣ ಮಾಸ್ಟರ್ ನಿವೃತ್ತ ಶಿಕ್ಷಕರು, ಅದೇ ರೀತಿ ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ, ಸನ್ಮಾನ್ಯ ಶ್ರೀ ಪ್ರವೀಣ್ ಐ ಬಗಂಬಿಲ ಈಗಾಗಲೇ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಸಭಾ ವೇದಿಕೆಯಲ್ಲಿ ಸನ್ಮಾನ್ಯ ಶ್ರೀ ಸತೀಶ್ ಕುಂಪಳ ಅವರು ಕೂಡ ಅತಿಥಿ ಅಭ್ಯಾಗತರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅವರು ಕೂಡ ವೇದಿಕೆಗೆ ಈಗ ನಾಡಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಭಾರತ ಮಾತೆಯ ಪಾದಚರಣಕ್ಕೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ.
ಭಾರತೀಯ ಸಂಸ್ಕೃತಿಯಲ್ಲಿ ಆಗಮಿಸಿದಂತಹ ಅತಿಥಿ ಅಭ್ಯಾಗತರಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಡುವಂತಹ ಸುಂದರ ಸಂಸ್ಕೃತಿ. ಅತಿಥಿ ದೇವೋಭವ ಎನ್ನುವ ಹಾಗೆ ಆಗಮಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಶಬ್ದ ಸುಮನಗಳಿಂದ ಸ್ವಾಗತಿಸಿದ್ದಾರೆ. ಶ್ರೀ ಬಾಲಕೃಷ್ಣ ಮಂದಿರದ ಪ್ರಧಾನ ಕಾರ್ಯದರ್ಶಿ, ಈ ಪ್ರಧಾನ ರೂವಾರಿ ಅಂತ ಹೇಳಬಹುದು, ಶ್ರೀಯುತ ಪ್ರವೀಣ್ ಎಸ್ ಕೊಪ್ಪಳ ಅವರ ನುಡಿ ಮುತ್ತುಗಳಿಂದ ಆಗಮಿಸಿದಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುತ್ತಿದ್ದಾರೆ. ಕರಿನ ವರ್ಷ ಸರಿಸುಮಾರು 180 ಜೋಕ್ಲೆ ಜಾಸ್ತಿ ಜನಗಳಿಗೆ ಇದುವೇ ಮತ್ತರ್ಬೇಡು ಜ್ಞಾನದೀವಿಗೆ 2022 ಪ್ರಶಸ್ತಿನ ಕೊನ್ನಂಚಿನ ಪುಣ್ಯದ ವೇದಿಕೆಯಾದ ಪನೊಲಿ ಶಾರದಾ ಮಾತೆ ವಿದ್ಯಾದಿ ದೇವತೆ ಶಾರದಾ ಮಾತೆನ ಒಂಜಿ ಕಲ್ಪನಂಚಿನ ವಿದ್ಯಾ ದೇಗುಲದ ಜೋಕ್ಲೆಗೆ ಇನಿ ಜ್ಞಾನದೀಪಿಗೆ ಪನ್ಪರಜನ ಪುರಸ್ಕಾರದ ವೇತು ವರ್ಷದಿಂಚಿನ ಮಲ್ಪುಂಡು ಭಕ್ತನಂಚಿನ ಬಾಲಕೃಷ್ಣ ಮಂದಿರ ಇನಿ ದಯಪಂಡ ಯಾಡೆ ಮುರಲ್ಲ ಬಂದಿದ್ದೆ ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರ ಸೊಗಸು ಪನ್ನಲಕ ಕವಿ ಪಾತ್ರಲಕನೆ ಇಲ್ಲಿ ಅತಿ ಸತೀಶ್ ಅಣ್ಣೆ ಎದುರು ಗುರುದೇರು ಈ ಒಂಜಿ ಮಂದಿರನ ಕಟ್ಟದನ ಮಂದಿರದ ಒಂಜಿ ಸಾರ್ಥಕತೆಯನ್ನು ಪಡೆಯನಾರು ಹೊಸ ಪೀಳಿಗೆಯನ್ನು ದುಂಬಂದ ಕೊಡೋಡು ಪರ ನೆಲೆಟ್ಟು ಆರು ಎದುರು ಇದ್ದದು ಇನಿ ಆರು ಮಲ್ಪುನಂಚಿನ ಕರ್ತವ್ಯನ ಎನ್ನ ಮಟ್ಟೆಲಿಗೆ ಬಾರಿದರೆ ಅಂಚಿನ ಹತ್ರ ಅರ್ನ ಯೋಜಿ ಸಂದರ್ಭ ಅರ್ನಲ ಆಶೀರ್ವಾದ ನಟ್ಟೊಂದು ಕಾರ್ಯಕ್ರಮಕ್ಕೆ ಆರಂಭ ಕೊರೊಂದಿಲ್ಲ ಬಂದಿಲ್ಲ ಜ್ಞಾನದೀಪಿಗೆ ಪನ್ಪರಚನ ಪುರಸ್ಕಾರನ ಮಸ್ತ್ ಜೋಕುಲು SSLC ಆದಪ್ಪು PUC ಆದಪ್ಪು ಬೆತ್ತ ಬೆತ್ತ ಕ್ಲಾಸ್ ಪಾಸ್ ಆದಪ್ಪು ಮಾರ್ಕ್ಸ್ ಕಮ್ಮಿ ಆದಪ್ಪು ಅದ ನನ್ನ ದುಂಬುದ ಜೋಕುಲು ಅಲ್ಲ ಒಜ್ಜಿ ಕಲ್ಪನೆಟ್ಟು ಎಡ್ಡೆ ಸಾದಿಗೆ ಬರಡ ಬಂದ್ಬಂದು ನೆಲೆಟ್ಟು ಇತ್ತೇನೆ ಸಮಾಜ ದಾರಿ ತಪ್ಪಂದಿನ ಯುಗಟ್ ಅವು ಗಾಂಜಾ ಅಫೀಮು ಮಾಫಿಯಾ ಇಂಚಿತ್ತಿ ಒಂಜಿ ವಿದ್ಯಾರ್ಥಿನಕಲು ಆ ಒಂಜಿ ಅವಿ ಆಯ್ಕೆ ಪೂರ ತರೆಪಾಡಂದೆ ಕಲ್ಪನೆ ಒಂಜಿ ದೃಷ್ಟಿ ಡುಪ್ಪಾಡು ಬಂದು ನೆಲೆಟ್ ಈ ಒಂಜಿ ಮಂದಿರ ಜೋಕ್ಲೆ ನಿರಂತರವಾದ ಎಡ್ಡೆಪ್ಪದ ಸಾಧಿನ ತೊಜಿ ಪವನಂಚಿನ ಕೆಲಸ ಮಲ್ತೊಂದು ಬೈದೇನೆ ಅಂಚಿನ ಈ ವರ್ಷಲ ಎಂಕಲು ಸೋಮೇಶ್ವರ ಗ್ರಾಮ ಮಟ್ಟಾಡು ನಮ್ಮ ಇನಿ ಪಿಲಾರ ಆದಪ್ಪು ಕುಂಬಲರ್ದು ಬಗಮಿಲವರ ಆದಪ್ಪು ಲಕ್ಷ್ಮೀಗುಡ್ಡೆ ಆದಪ್ಪು ಆಶ್ರಯ ಕಾಲೋನಿ ಆದಪ್ಪು ಕೊಲ್ಯ ಕನ್ನೀರು ತೋಟ ಇಂಚಿತ್ತಿ ಏರಿಯಾ ವ್ಯಾಪ್ತಿದ ಜೋಕ್ಲೆನು 90% ಅಧಿಕ ಅಂಕದ ತೊನ್ನಂಚಿನ ಜೋಕ್ಲೆನು ಇನಿ ಆಯ್ಕೆ ಮದ್ದದು ಅಕ್ಲಿಗೆ ಜ್ಞಾನದೀಪಿಗೆ ಪುರಸ್ಕಾರ ಕೊರಪು ನಂಚಿನ ಕಾರ್ಯಕ್ರಮನ ಹಮ್ಮಿಕೊಂಡಿದೆ ದಯಪಂಡ ಕಮ್ಮಿ ಬತ್ತಿನ ಜೋಕುಲ್ಲ ಒಂಜಿ ಪ್ರತಿಭಾವಂತೇರಿ ಅನ್ನ ಐದು ಜಾಸ್ತಿ ನಿಖಲು ಪ್ರತಿಭಾವಂತೇರಿ ಪನ್ಪನಂಚಿನ ಆಶಯದ ಎಂಕಲ ಒಂಜಿ ಶುಭಾಶೀರ್ವಾದ ಬಾಲಕೃಷ್ಣ ಉಪ್ಪಾಡು ಪನ್ಪನ ನೆಲೆಟ್ಟು ಎಜಿ ಬೆತ್ತ ಬೆತ್ತ ಕುಡ್ಲದ ಶಾಲೆಗೆ ಬೋದು ಅಂಚಿನ ಈ ಊರ್ದ ಶಾಲೆಡ್ ಕಲ್ತನಾಗ ಅದು ಮಾತರಿಗಳ ಇಂಜಿ ಜ್ಞಾನದೀವಿಗೆ ಪುರಸ್ಕಾರ ಕೊರಪನಂಚಿನ 90% ಅಧಿಕ ಅಂಕ ಪಡೆದ ಜ್ಞಾನದೀವಿಗೆ ಪುರಸ್ಕಾರ ಕೊರಪನಂಚಿನ ಕಾರ್ಯಕ್ರಮದ ಹೆಗ್ಗೆಗೆ ಬಂದಿಲ್ಲ ಬಾಲಕೃಷ್ಣ ಮಂದಿರದ ಬಗ್ಗೆ ಪಾತ್ರ ದಮ್ಮಗು ಎಂಕಲ ಅಧ್ಯಕ್ಷರು ಪಾತ್ರರು ಪ್ರಾಸ್ತಾವಿಕದ ಪಾತ್ರದೊಟ್ಟಿಗೆ ಅಡ ಬತ್ತಿಂಚಿ ಗಣ್ಯರೇನು ಬತ್ತಿಂಚಿ ಭಿನ್ನರೇನು ನಮ್ಮನ ಸಂಪ್ರದಾಯದ ಪ್ರಕಾರ ಈ ಒಂದು ಚಾವಡಿಗೆ ಎದ್ದುಕೊಂಡಂಚಿನ ಒಂದು ಸಂಪ್ರದಾಯ ನಮ್ಮ ಇನ್ನೆಲ್ಟಿ ಈ ಕಾರ್ಯಕ್ರಮದ ಉದಿಪನದ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೂ ಬತ್ತು ಸೇರಿದರು ಶ್ರೀ ಗೋಪಿನಾಥ್ ಸರಳಾಯ ಕಾಲೋನಿ ನಮಕ್ ರೇತಗ್ ದೇಶಗ್ ರೈತಲ ಬೊಕ್ಕ ಸೈನಿಕೆಲ್ಲ ಮುಖ್ಯಗೆ ರೈತೆ ಬಂಜಿಗೆ ನುಪ್ಪು ಕೊರಂಡ ಅಂಡ ಸೈನಿಕೆ ನಮ್ಮ ದೇಶನ ರಕ್ಷಣೆ ಮಲ್ಪನ ಮೂಲಕ ಈ ದೇಶನ ಕಾಪಾಡೋಚನ ಕೆಲಸ ಮಲ್ತೊಂದು ಬೈತಾರೆ ಅಂಚನೆ ಇರಿತ ಕಾರ್ಯಕ್ರಮದ ಮಾಜಿ ಸೇನಾನಿಯ ನೆಚ್ಚಿನ ಶ್ರೀಯುತ ಗೋಪಿನಾಥ್ ಸರಳಾಯ ಕಾಲೋನಿ ಇವ್ರದಾರೆ ಆರು ಈ ಕಾರ್ಯಕ್ರಮದ ಉದೀಪನ ಮಲ್ಪೆರಲ್ಲರು ಯೋಜಿ ಜೋಕ್ಲೆಗ್ಲ ಆದರ್ಶವಾದ ನಮ್ಮ ಮಾತೆಲ್ಲ ಇಂಜಿನಿಯರ್ ಡಾಕ್ಟರ್ MBBS ಕಲ್ಪನೆ ಒಂಜಿ ಏಮುದು ಅಡ ಕಲ್ತನಂಚಿನ ಜೋಕುಲು ಯಾನ್ಲ ಒಂಜಿ ಸೈನಿಕ ಆವಡು ಪನ್ಪನಂಚಿನ ಒಂಜಿ ಕಲ್ಪನೆ ಚಿಂತನೆಲ್ಲ ಉಪ್ಪೋಡು ಅಂಚಿನ ಒಂಜಿ ಪರಿಪಾಠ ಬುಳೆದು ಬರೆಡು ಪನ್ಪನ ನೆಲೆಟ್ ಎಂಗಲು ಗೋಪಿಯಣ್ಣನ ಈ ಕಾರ್ಯಕ್ರಮದ ಉದೀಪನದ ಲೇಸುಗಳಿದ ಈ ಕಾರ್ಯಕ್ರಮ ಬತ್ತು ಸೇರಿನಂಚಿನ ಉದೀಪನದ ಕಾರ್ಯಕ್ರಮವನ್ನು ನರ್ಪಾದು ಕೊರಪನಂಚ ಸನ್ಮಾನ್ಯ ಶ್ರೀಯುತ ಗೋಪಿನಾಥ್ ಸರಳಾಯ ಮೇರೆ ಆತ್ಮೀಯವಾದ ಮಂದಿರದ ಪರವಾದ ಎದುಕೊಡೋದಿಲ್ಲ ಮೇರೆಗೆ ವೆಂಕಟೇಶ್ ಕುಂಪಲ ಬಕ್ಕ ಮಾಧವ ಬಂಗೇರು ಮಕ್ಕಳು ಬದದು ಶಾಲು ಬಕ್ಕ ನೆಂಪದ ಕಾಣಿಕದ ಗೌರವವನ್ನು ಸಂದಾಯತ ಮಲ್ಪೋಡು ಬಂದು ವಿನಂತಿ ಮತ್ತದ ಶ್ರೀಯುತ ವೆಂಕಟೇಶ್ ಕುಂಪಲ ಬಕ್ಕ ಮಾಧವ ಬಂಗೇರು ಕಾರ್ಯಕ್ರಮದ ಬುರ್ಕಾರ್ಮಿನ ವಹಿಸುವವರು ಶ್ರೀಯುತ ಹರೀಶ್ ಮುಂಡೋಲಿ ಎನ್ನ ಆತ್ಮೀಯ ಮಿತ್ರ ಎಲ್ಲ ಮರಣಿ
ಯುಜಿ ಕರಿನ ಮಸ್ತು ವರ್ಷದ ಸಮಾಜ ಸೇವೆಯನ್ನು ಮಲ್ತೊಂದು ಬತ್ತನಂಚಿನ ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರಾದಲ ನೂತನವಾದ ಆಯ್ಕೆಯನ್ನಂಚಿನ ಶ್ರೀಯುತ ಹರೀಶ್ ಮುಂಡೋಲಿ ಗೋಕರ್ಣನಾಥ ಬ್ಯಾಂಕದ ಒಂಜಿ ಅಧಿಕಾರಿಯಾದ ಐತೊಟ್ಟಿಗೂ ಗೋಕರ್ಣನಾಥ ಬ್ಯಾಂಕದ ನೌಕರರ ಸಂಘದ ಒಂಜಿ ಪ್ರಧಾನ ಕಾರ್ಯದರ್ಶಿ ಆದ ಅವೆಲಕನೆ ಕುತ್ತಾರ್ಡ ಭಾಗವಡು ನಂಚಿನ 300 ಯುವಕ ಮಂಡಲದ ಗೌರವ ಅಧ್ಯಕ್ಷರಾದಲ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಲ್ಪುವ ಮೂಲಕ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಮುಖಾಂತರ ಅವೇತೋ ಶೈಕ್ಷಣಿಕವಾದ ದತ್ತು ಸ್ವೀಕಾರದ ಕಾರ್ಯಕ್ರಮದ ದತ್ತು ಸಂಚಾಲಕರಾದ ಪ್ರಧಾನ ಕಾರ್ಯದರ್ಶಿಯಾದ ತನ್ನ ಸೇವೆಯನ್ನು ಸಂದಾಯಿತ ಮಲ್ಪೊಂದು ಮತ್ತು ನಚ್ಚಿನ ಶ್ರೀಯುತ ಹರೀಶ್ ಗುಂಡೋಲಿ ನಮ್ಮೊಟ್ಟುಗುಳ್ಳರು ಯೋಜಿ ಸಕ್ರಿಯವಾದ ತನ್ನ ಯುವ ವಯಸ್ಸನ್ನು ಸಕ್ರಿಯವಾದ ಶೈಕ್ಷಣಿಕ ಪ್ರೋತ್ಸಾಹದ ಕೆಲಸ ಕಾರ್ಯಕ್ಕೆ ತನ್ನನ್ನು ತೊಡಗಿಸಿದ ನೆಚ್ಚಿನ ಶ್ರೀಯುತ ಹರೀಶ್ ಮುಂಡೋಲಿ ಮೇರೆಲ್ಲ ಬಾಲಕೃಷ್ಣ ಮಂದಿರದ ಪರವಾದ ಪ್ರೀತಿಪೂರ್ವಕವಾದ ಎದುಕೊಂಡೊಂದಿಲ್ಲ ಅವರಿಗೆ ನಮ್ಮ ಪ್ರವೀಣ್ ಕುಲಾಲ್ ಬಕ್ಕ ಅಶೋಕ್ ಕೆ ಮುಕಲು ಶಾಲು ಬಕ್ಕ ನೆಂಪದ ಕಾಣಿಕೆದ ಗೌರವವನ್ನು ಸಂದಾಯಿತ ಮಲ್ಪಡ್ಕೊಂಡು ವಿನಂತಿ ಶ್ರೀಯುತ ಹರೀಶ್ ಮುಂಡೋಲಿ ಮೇರೆಗೆ ಕಾರ್ಯಕ್ರಮದ ಮುಖ್ಯ ಬೆನ್ನೇರಿನ ಸ್ಥಾನ ನಮ್ಮೊಟ್ಟುಗುಲರು ಶ್ರೀಯುತ ನಾರಾಯಣ ಮಾಸ್ಟರ್ ಹಿರಿಯರು ನಮ್ಮ ಊರುಡು ಕೇರಳ ದೇವನಾಡು ಒಂದು ಪಂತ ದೇವೇರ್ನ ಭೂಮಿ ಹೋಯ್ತಾನೆ ಕೇರಳಗೆ ನಮ್ಮ ಕೊಂಬಲ್ ಅಂಚನೆ ದೇವೇರ್ನ ಭೂಮಿ ಬೈಪಾಸ್ ಇರೋದು ಬಗಮೇಲೆ ಮುಟ್ಟಲ ಭಜನಾ ಮಂದಿರ ನಾಗಸ್ಥಾನ ಅತನ ದೈವಸ್ಥಾನ ಇಂಚಿತ್ತಿ ಮಾತ ಇತ್ತ ದೇವಸ್ಥಾನ ಇತ್ತ ನಚ್ಚಿನ ನಮ್ಮ ಕೊಂಬಲ ಈ ನೆಲೆಟ್ ಈ ತಿಕ್ಕುಡುಜಿ ಹೊಸತ್ತು ದೇವಸ್ಥಾನದ ನಿರ್ಮಾಣ ಕಾರ್ಯ ಎಲ್ಲ ಆವೊಂದುಂದತೆ ನಾ ರಾಜರಾಜೇಶ್ವರಿ ದೇವ ಸಹಿತ ಒಂಜಿ ಉಸ್ತುವಾರಿನ ವಹಿಸೊಂದು ಆ ಕಾರ್ಯದ ಮಾತ ಚಟುವಟಿಕೆಗಳು ನಚ್ಚಿನ ನಾರಾಯಣ ಮಾಸ್ಟರ್ಲೇರು ಆರು ನಿವೃತ್ತ ಶಿಕ್ಷಕಿಯರು ಅಡೂರು ಅದುಪು ಪೆಡ್ರೆ ಅದಪ್ಪು ಒಕ್ಕ ಬೇತೆ ಬೇತೆ ಕೇರಳದ ದಕ್ಷಿಣ ಭಾರತದ ಕೇರಳದ ಬೇತೆ ಬೇತೆ ಕಡೆ ತನ್ನ ಶಿಕ್ಷಕ ವೃತ್ತಿನ ಮಲ್ಪುನ ಮೂಲಕ ಐಟ್ ಪರಿಪೂರ್ಣವಾದ ಶಿಕ್ಷಕ ವೃತ್ತಿನ ಮಲ್ತದ್ದು ಪ್ರಸ್ತುತ ನಿವೃತ್ತದ ಜೀವನ ರೀತಿಯದೆಲ್ಲ ಸಾಮಾಜಿಕ ಬದ್ಧತೆದ ಆಧಾರದ ತನ್ನ ಕೆಲಸ ಮಲ್ತೊಂದು ಬರೋದು ಪುನಚಿನ ಶ್ರೀಯುತ ನಾರಾಯಣ ಮಾಸ್ಟರ್ ಎಲ್ಲ ಈ ಸಂದರ್ಭದ ಮಂದಿರದ ಪರವಾದ ಆತ್ಮೀಯವಾದ ಸ್ವಾಗತ ಮಂತಂದಲ್ಲೇ ಅವರಿಗೆ ಸುನಿಲ್ ಶೆಟ್ಟಿ ನಿಸರ್ಗ ಬಕ್ಕ ರಜತ್ ಸುವರ್ಣ ಸರಳಾಯ ಕೊನೆ ಮುಕುಲ್ ಬದದು ಶಾಲು ಬಕ್ಕ ನೆಂಪದ ಕಾಣಿಕದ ಗೌರವವನ್ನು ಸಂದಾಯಿತ ಮಲ್ಪೋಣ ಮನವಿನಂತಿ ಶ್ರೀಯುತ ನಾರಾಯಣ ಮಾಸ್ಟರ್ಗೆ ಈ ಕಾರ್ಯಕ್ರಮ ನಮ್ಮೊಟ್ಟಿಗೂ ಉಳ್ಳರು ಶ್ರೀಯುತ ನಮ್ಮ ಮಂದಿರದ ಒಂಜಿ ಆತ್ಮೀಯ ಗೌರವ ಸದಸ್ಯರಾದ ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತ್ ಸದಸ್ಯರಲಾದ ಪುನಂಚನ ಈಗಲ ಮಾತೇರಲ ಆತ್ಮೀಯರಾದ ಪುನಃ ಪ್ರವೀಣ್ ಈ ಬೊಗಂಬೆಲ್ ಉಳ್ಳರು ನಮ್ಮ ಮಂದಿರದ ಆತ್ಮೀಯ ಒಂಜಿ ಸಂಸ್ಥೆ ನಂಚಿನ ಶ್ರೀ ಸತ್ಯನಾರಾಯಣ ಮಂದಿರದ ಒಂಜಿ ಪ್ರಮುಖ ಜವಾಬ್ದಾರಿನ ನಿರ್ವಹಣೆ ಅಧ್ಯಕ್ಷರಾದ ಕರ್ತವ್ಯವನ್ನು ನಿರ್ವಹಣೆ ಮಲ್ಪನಚಿನ ಶ್ರೀಯುತ ಪ್ರವೀಣ್ ಐ ಬೊಗಂಬಿಲ ಮೇರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಬಂದೊಂದು ಶಿವಾನಂದ ಟೈಲರ್ ಬೊಕ್ಕ ಚಂದ್ರಾಸ್ ಮೂರುಕಟ್ಟ ಮಕ್ಕಳು ಶಾಲು ಬೊಕ್ಕ ನೆಂಪದ ಕಾಣಿಕದ ಗೌರವವನ್ನು ಕೋರಡು ಪಡೆದ ವಿನಂತಿ ಶ್ರೀಯುತ ಪ್ರವೀಣ್ ಐ ಬೊಗಂಬಿಲ ಮೇರೆಗೆ ವೇದಿಕೆಡ್ ಎಂಗಲ ಹಿರಿಯರಿಲ್ಲರು ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಅಜಿ ಅನಿರೀಕ್ಷಿತ ಅತಿಥಿ ವಿಶೇಷ ಅತಿಥಿ ಎಂದು ಎಂಗ್ಲೆ ಬಾರಿ ಪಂಡ್ರೆ ಖುಷಿ ಆಪುನು ದಯಪಂಡ ಜೀಜಾಬಾಯಿ ಒಂಜಿ ಬಾರಿ ಮಲ್ಲ ಒಂಜಿ ಹಿಂದೂ ಸಾಮ್ರಾಜ್ಯನ ಸ್ಥಾಪನೆ ಮಲ್ದಿನ ಛತ್ರಪತಿ ಶಿವಾಜಿ ಮಹಾರಾಜಗೆ ಜನ್ಮ ಕೊರ್ನಂಚಿನ ಅಪ್ಪೆತ್ತ ನಾವು ಜೀಜಾಬಾಯಿಗೆ ಅಂಚನೆ ಉಳ್ಳಾಲ ಬಾಗಡ್ ಒಂಜಿ ಸಾಮಾಜಿಕ ಕಳಕಳಿದ ಮಿತ್ತು ಅವೇತು ಅಶಕ್ತಿಯರ್ನ ಸೇವೆ ಮಲ್ಪನಂಚಿನ ಮಗನ ಲೋಕ ಕೊರ್ನೆತ್ತಿನ ಅಪ್ಪೆತ್ತ ನಾವು ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಬನ್ನೆರ ಬಾರಿ ಪೆರ್ಮೆ ದಯಪಂಡ
ಪ್ರವೀಣ್ ಶೆಟ್ಟಿ ಪಿಲಾರ ಮೇಗಿನ ಮನೆ ಮಸ್ಕದ್ರುಲ್ಲೇರು ಆರು ಪರ ಊರುಡಿತ್ತನ ಏಳು ಕಡಪ ಆಮೇಲೆ ಇತ್ತನಲ್ಲ ನಮ್ಮನ ಊರದ ಮಿತ್ತು ಪ್ರೀತಿ ದೀದು ಅವೇತೋ ಸಾಮಾಜಿಕವಾದ ಕೆಲಸ ಮಲ್ಪನಚ್ಚಿನ ಒಂಜಿ ಮಲ್ಲ ಮನಸ್ಸನ್ನು ಉಂಡು ಮಲ್ತದ ಎತೆಯೋ ಜನಕ್ಕೆ ಕಷ್ಟ ಕಾರ್ಪಣೆಗೆ ಸ್ಪಂದನೆ ಮಲ್ತಂದು ಬತ್ತನಚ್ಚಿನ ಶ್ರೀಯುತ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ಮೇರ್ನ ಮಾತೃಶ್ರೀ ಆಯ್ನಚ್ಚಿನ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ನಮ್ಮೊಟ್ಟಿಗೆ ಇನಿ ವಿಶೇಷವಾದ ಉಪಸ್ಥಿತರಿದ್ದಾರೆ ದಯವಂಡ ಅರ್ನವಜಿ ಯೋಗನ ಪನೊಲಿ ನಮ್ಮ ಯೋಗನ ಪನೊಲಿ ಅರ್ನ ಪುಲ್ಲಿಗಳ ಇನಿ ಈ ವೇದಿಕೆಡು 90% ಅಧಿಕ ಅಂಕ ಬರೀನ ಅರ್ನ ಪುಲ್ಲಿಗಳ ಇನಿ ಸನ್ಮಾನ ಉಂಡು ಅಂಚಿತ್ತಿ ಅದು ಯೋಗ ಕೂಡ್ನಚ್ಚಿನ ಒಂದು ವೇದಿಕೆ ಅಂದ ಪನೊಲಿ ಈಗಲ ಮಾತೆನಲ್ಲ ಹಿರಿಯಾರು ಈಗಲ ಮಾತೆರೆಗಳ ಆಶೀರ್ವಾದ ಮಲ್ತೊಂದು ಬತ್ತನಾರು ಅವೆಲ್ಲ ಕಡೆ ತೊಕೊಡ್ದ ಸಾಯಿ ಪರಿವಾರ ಟ್ರಸ್ಟ್ದ ಒಂದು ಗೌರವ ಮಾರ್ಗದರ್ಶಕ ನಂಚಿನ ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗಿನ ಮೇರಿನ ಮಾತೃಶ್ರೀ ನಂಚಿನ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಮೇರೆಲ್ಲ ಈ ಸಂದರ್ಭಡು ಆತ್ಮೀಯವಾದ ನಮ್ಮ ಮಾತೆನ ಪರವಾದ ಆತ್ಮೀಯವಾದ ಸ್ವಾಗತ ಮತ್ತೊಂದು ಕವಿತಾ ಉಮೇಶ್ ಬಕ್ಕ ಸಂಯುಕ್ತ ಮುಕುಲ್ ಬದದು ಶಾಲು ಬಕ್ಕ ನೆಂಪುದ ಕಾಣಿಕೆದ ಗೌರವನು ಸಂದಾಯಿತ ಮಲ್ಪಡು ವಿನಂತಿ. ಕಾರ್ಯಕ್ರಮದ ವೇದಿಕೆಡು ನನ್ನ ಇಲ್ಲದ ಕುಲೆಪೂಡಿ ನಮ್ಮ ದುಂಬು ಬಿನ್ನೇರ್ನಕ್ಲಾಗ ವೇದಿಕೆಗೆ ಆಹ್ವಾನ ಮಲ್ತ ನನ್ನ ದುಂಬುಗು ನಮ್ಮ ಇಲ್ಲದ ಕುಲೆ ದಯಮಣ್ಣ ಬಾಲಕೃಷ್ಣ ಮಂದಿರದ ಜವಾಬ್ದಾರಿತ ಸ್ಥಾನ ಹಿಡಿದದು ಅವಜಿ ಜವಾಬ್ದಾರಿನ ಒಂಜಿ ನಿರ್ವಿಘ್ನವಾದ ಪರಿಪೂರ್ಣವಾದ ನಿರ್ವಹಣೆ ಮಲ್ಪನಚನ ಉತ್ಸಾಹದ ಒಂಜಿ ಜವಾಬ್ದಾರಿ ದಕ್ಕಲಿದೆ ಎದುಕೊಂಡಚನ ಪೊರ್ತುಗಲಿಗೆ ಈ ಕಾರ್ಯಕ್ರಮಡು ಮಂದಿರದ ಅಧ್ಯಕ್ಷರಾದ ನಿಯುಕ್ತಿ ಆಯ್ನಂಚನ ಸಾರತ್ವ ವರ್ಮನತ ಸೊನ್ಪತ್ತ 7 ಬಾಲಕೃಷ್ಣ ಮಂದಿರದ ಚಟುವಟಿಕೆ ಆರಂಭ ಮಾಡಲ 5 ಬೊಕ್ಕ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಪ್ರತಿ ವರ್ಷಲ ಒಂಜಿ ಬೆತ್ತ ಬೆತ್ತ ಜನಕ್ಕೂ ಪದಾಧಿಕಾರಿನ ಅದು ಆಯ್ಕೆ ಆಗುತ್ತಾರೆ ಅದ ಈಗಲ ಮಾತಿನ ನಿರೀಕ್ಷೆದ ಒಂಜಿ ಬಾಲಕೃಷ್ಣ ಮಂದಿರ 2007 ಪ್ರಾರಂಭ ಐನೇರ್ದು ಬೊಕ್ಕ ಐತ ನಿರಂತರವಾದ ಅಧ್ಯಕ್ಷ ಆದಿತ್ಯನಾರು ಸತೀಶಣ್ಣೆ ಆಂಡಲ ಮುರಣಿ ಕರಿನ ಒಂಜಿ ತಿಂಗಳು ದುಂಬು ಸಭೆ ನಡಪನಕಲ ಎಂಕಲ್ ಪಂತ ನೀರೇ ಅಧ್ಯಕ್ಷ ಆದ ಕೂಡ ನಾನು ಅರ್ನನೆ ಒಂಜಿ ಆರೇ ಒಂಜಿ ಆಯ್ಕೆ ಬಂದದ್ದು ನನ್ನ ದುಂಬುಗೆ ಎನ್ನ ಒಂಜಿ ಕೊಡಿ ಅಡಿಟ್ಟು ಎನ್ನ ಅಡಿಟ್ಟು ಮಾತೆಲ್ಲ ಒಂಜಿ ಒಟ್ಟು ಸೇರಿದು ಪೂರೆಲ್ಲ ಒಂಜಿ ನಾಯಕತ್ವವನ್ನು ಬುಳೆಪಾವಡು ಪನ್ಪು ನೆಲೆಟ್ಟು ಈ ವರ್ಷದ ಬಾಲಕೃಷ್ಣ ಮಂದಿರಕ್ಕೆ ಸುರುತ ಒಂಜಿ ಅಧ್ಯಕ್ಷ ಅದು ಒಂಜಿ 2023 ಆಯ್ಕೆ ಏನಾರು ಈಗಲ ಪ್ರಹ್ಲಾದ್ ಕುಮಾರ್ ಇಂದಾಚೆ ಅರೆಲ್ಲ ಈ ಸಂದರ್ಭಡು ಆತ್ಮೀಯವಾದ ಸ್ವಾಗತ ಬಂದದಲ್ಲ ಹೋಮಿಯೋಪತಿದ ಒಂಜಿ ವೈದ್ಯ ಬಳಗಡು ತನ್ನ ಸೇವೆಯನ್ನು ಸಂದೇವತೆ ಬಂದದ್ದು ಪುನಚನ ಈಗಲ ಪ್ರಹ್ಲಾದ್ ಕುಮಾರ್ ಇಂದಾಚೆ ಬೇರೆ ಆತ್ಮೀಯವಾದ ಸ್ವಾಗತ ಬಂದದಲ್ಲ ಅಂಚನೆ ಈಗಲ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಒಂಜಿ ಮುರಂದ ಈ ವರ್ಷದ ಕುಂಪಲದ ನಾಡ ಹಬ್ಬ ಪಡೆದೇ ಒಂಜಿ ಪುಗಾರ್ತ ಪಡ ವಿರಚನದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಅಧ್ಯಕ್ಷರಾದ ತನ್ನ ಒಂಜಿ ಪದೋನ್ನತಿ ಪದಕ್ಕೆ ಒಂಜಿ ಆಯ್ಕೆ ನಂಚಿನ ಶ್ರೀಯುತ ಗಣೇಶ್ ಅಂಚನ್ ಜಿ ಇಂಟೀರಿಯರ್ ಸ್ಟುಡಿಯೋದ ಕುಡ್ಲದ ಮಾಲಕರಾದ ಪುನಾರ್ ಅರೆಲ್ಲ ಆತ್ಮೀಯವಾದ ಸ್ವಾಗತ ಬಂದದಲ್ಲ ಅಂಚನೆ ಉತ್ಸವ ಸಮಿತಿಯ ಗೌರವ ಅಧ್ಯಕ್ಷರ ಅಡಚನ ನಿವೃತ್ತ ಕಸ್ಟಮ್ ಅಧಿಕಾರಿ ನಂಚಿನ ಶ್ರೀಯುತ ಪಿ ಚನಿಯ ನಾಯಕರು ಅರೆಲ್ಲ ಆತ್ಮೀಯವಾದ ಸ್ವಾಗತ ಬಂದದಲ್ಲೇ ಈಗಲಿಗೆ ಮಹಿಳಾ ಸಮಿತಿ ಈಗಲ ಬಾಲಕೃಷ್ಣ ಮಂದಿರ ಬಂಡ ಒಂಜಿ ಶಕ್ತಿ ಇತ್ತು ನಜಿಂದಿನ ಯಾಕಂದ್ರೆ ಮಾತೃಶಕ್ತಿ ಈಗಲ ಪ್ರಧಾನ ಆದುಂಡು ಅಂಚ ಮಹಿಳೆಯರನ್ನ ಎಲ್ಲ ಆಟಿದ ಕೂಟ ಉಂಡು ಐಟ್ಲ ಇನಿ ಜನವರಿ ಹಿಡಿದು ಈ ವರ್ಷ ಏರ್ಪುರ ಮದಿಮೆ ಆತರ ಹೊಸತ್ತು ಮದಿಮೆ ಆತರ ಅಕ್ಲೆ ಪೂರೈಗಳ ಆಟಿದ ತಮ್ಮನ ಮಲ್ಪುನಂಚಿನ ಒಂಜಿ ಕಾರ್ಯಕ್ರಮ ಈಗಲ ಮಹಿಳಾ ಸಮಿತಿ ಬೇಕಲ ಮಲ್ದಿರು ಸರಿ ಸುಮಾರು 100 ಜೋಡಿಲು ಐಟು ಭಾಗವಹಿಸದು ಆಟಿದ ತಮ್ಮನ ಮಲ್ಪುನಂಚಿನ ಬಣ್ಣ ಶಾಖಾಹಾರಿಯಾದ ಆಟಿದ ತಮ್ಮನ ಮಲ್ಪುನಂಚಿನ ಒಂಜಿ ಕಾರ್ಯಕ್ರಮ ಈ ವರ್ಷ ಹೊಸ ಅದು ಉಳ್ಳಾಲ ಬಾಗಡೆಗಳು ಮಲ್ತೊಂದುಲ್ಲ ಅಂಚಿತ ನಾಯಕತ್ವವನ್ನು ವಹಿಸೋರೆ ಐತ ಮಹಿಳಾ ಸಮಿತಿಯ ಸಮರ್ಥ ಗುರುಕಾರ್ತಿ ಅದು ಶ್ರೀಮತಿ ಮಮತಾ ಸತೀಶ್ ಉಲ್ಲೇರು ಅರ್ಲ ಒಂಜಿ ಶಿಕ್ಷಕಿ ಅರೆಲ್ಲ ಆತ್ಮೀಯವಾದ ಸ್ವಾಗತ ಬಂದದಲ್ಲೇ ಅಂಚನೆ ಮಂದಿರದ ಮಹಿಳಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನೆಚ್ಚಿನ ಶ್ರೀಮತಿ ಗಾಯತ್ರಿ ಜಯಚಂದ್ರ ಅರ್ನಲ ಕಂಡಣಿ ಒಂಜಿ ನಿವೃತ್ತ ಸೇನಾನಿ ಅಂಚನೆದ ಅರೆಲ್ಲ ಈ ಸಂದರ್ಭದ ಆತ್ಮೀಯರ ಸ್ವಾಗತ ಮತ್ತೊಂದು ಈಗಲ ಮಂದಿರದ ಮಾಜಿ ಉಪಾಧ್ಯಕ್ಷರು ಪ್ರಸ್ತುತ ಶೈಕ್ಷಣಿಕ ವಿದ್ಯಾನಿಧಿ ಸಮಿತಿ ಪಡೆದುಲ್ಲ ಈ ಒಂದು ವಿಜ್ಞಾನದೀವಿಗೆ ಅದು ಶಿಕ್ಷಣದ ಪ್ರೋತ್ಸಾಹ ಕೊರಪು ಮಾತಾ ಕಾರ್ಯಕ್ರಮ ಶೈಕ್ಷಣಿಕ ಸಂಚಾಲಕರ ಮತ್ತೊಂದು ರೈತ ಪ್ರಧಾನ ಸಂಚಾಲಕರ ಶ್ರೀಯುತ ಚಂದ್ರಶೇಖರ್ ಬೀಜೋಲರು ಅರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಎದಕ್ಕೊಂದಿಲ್ಲ ಈ ವೇದಿಕೆದ
ಎದುರ್ದ ಮರ್ಗೆಲ್ಡು ಪುನಂಚನ ಈ ಜ್ಞಾನದೀವಿಗೆ ಪುರಸ್ಕಾರಕ್ಕೆ ಬತ್ತ ಸೇರ್ನಚನ ಮಾತಾ ವಿದ್ಯಾರ್ಥಿಗಳಿಗಳ ಜೋಕ್ಲಿಗಳ ಅವೆಲ್ಲ ಕಡೆ ಈ ಸಂದರ್ಭದ ಉಪಸ್ಥಿತರು ಪುನಂಚನ ಅಕಲ ಪೋಷಕರ ನಕಲೆಗಳ ಅವೆಲ್ಲ ಕಡೆ ಮಂದಿರದ ಸದಸ್ಯರ ನಕಲೆಗ ಬಾಲಕೃಷ್ಣ ಮಂದಿರ ಮಹಿಳಾ ಸಮಿತಿ ಸದಸ್ಯರ ನಕಲೆ ವೇದಿಕೆ ಎದುರು ಮರ್ಗೆ ಮಾತ್ರೆಗಳ ಅರ್ಪಿಪಿಡಿದ್ರು ಈ ಕಾರ್ಯಕ್ರಮ ಎದುಕೊಂಡು ಮಾಧ್ಯಮದ ಮಿತ್ರ ನಕಲನ ಆತ್ಮೀಯದ ಎದುಕೊಂಡು ಕಾರ್ಯಕ್ರಮದ ಸ್ವಾಗತ ಭಾಷಣಗ ಚುಕ್ಯದಿ ಒಂದಿಲ್ಲ ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ಮಿಗಿಲಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಂತಹ ಜ್ಞಾನದಾಹಿಗಳು, ಅಂತಹ ಜ್ಞಾನವನ್ನು ಅರಸುತ್ತಾ ಸಾಗುತ್ತಿರುವ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ಜ್ಞಾನದೀವಿಗೆ ಪುರಸ್ಕಾರ ನೀಡುವ ಈ ಸಮಾರಂಭದಲ್ಲಿ ಇವತ್ತಿನದಕ್ಕಿಂತ ಇದರ ಹಿಂದೆ ನಡೆದು ಬಂದಂತಹ ಇದರ ರೀತಿ ರಿವಾಜುಗಳನ್ನು ತಮ್ಮ ಮುಂದಿಡಲು ನಾನು ಬಯಸುತ್ತೇನೆ. ಕಳೆದ ಹಲವಾರು ವರ್ಷಗಳಿಂದ ಈ ವಿದ್ಯಾರ್ಥಿ ಪ್ರೋತ್ಸಾಹನ ಕಾರ್ಯಕ್ರಮವು ಜ್ಞಾನದೀವಿಕೆ ಎಂಬ ಹೆಸರಿನಿಂದ ನಡೆಯುತ್ತಿದೆ. ಕಳೆದ ವರ್ಷ ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಹಚ್ಚ ಹಸುರಾಗಿ ನಿಂತಿರೋ ಒಂದು ಕಾರ್ಯಕ್ರಮ ಈ ಜ್ಞಾನದೀವಿಗೆ ಕಾರ್ಯಕ್ರಮ. ಜೈನ ಕಾಶಿ ಮೂಡುಬಿದಿರೆಯ ಆಳ್ವಾಸ್ ವಿದ್ಯಾಸಂಸ್ಥೆಯ ರೂವಾರಿಯಾಗಿರುವಂತಹ ಶ್ರೀ ಡಾಕ್ಟರ್ ಮೋಹನ್ ಆಳ್ವ ಇವರನ್ನು ಅತಿಥಿಯಾಗಿ ಬರಮಾಡಿಸಿಕೊಂಡು ಅವರೇ ನಿಬ್ಬೆರಗಾಗಿ ನೋಡುವಂತಹ ಒಂದು ಕಾರ್ಯಕ್ರಮ ಕಳೆದ ವರ್ಷ ಇಲ್ಲಿ ನಡೆದಿತ್ತು. ಸುಮಾರು 188 ವಿದ್ಯಾರ್ಥಿಗಳಿಗೆ ಇಲ್ಲಿ ಈ ವೇದಿಕೆಯಲ್ಲಿ, ಈ ಪುಣ್ಯ ವೇದಿಕೆಯಲ್ಲಿ, ಈ ವಿದ್ಯಾ ವೇದಿಕೆಯಲ್ಲಿ ನಾವು ಸನ್ಮಾನಿಸಲು ಅಭಿಮಾನ ಪಟ್ಟಿದ್ದೇವೆ. ಅದರ ನೆನಪು ಹಚ್ಚ ಹಸಿರಾಗಿ ಉಳಿಯುವಾಗಲೇ ಇನ್ನೊಂದು ವರ್ಷ 26ನೇ ವರ್ಷಕ್ಕೆ ಪುನಃ ಒಮ್ಮೆ ಈ ವೇದಿಕೆ ಸಜ್ಜಾಗಿದೆ. ಇಂದು ನಮ್ಮ ವೇದಿಕೆಯಲ್ಲಿ ಸಾಮಾಜಿಕ ಧುರೀಣರು, ನಿವೃತ್ತ ಸೇನಾನಿಗಳು, ಅದೇ ರೀತಿ ಮಂದಿರದ ಪದಾಧಿಕಾರಿಗಳು ಹಾಗೂ ಇಲ್ಲಿ ನೆರೆದಿರುವಂಥ ವಿದ್ಯಾರ್ಥಿಗಳು, ವಿದ್ಯಾರ್ಥಿಯ ಪೋಷಕರು, ಅದೇ ರೀತಿಯಲ್ಲಿ ಮಾತೆಯರು, ಸಹೋದರರು ಉಪಸ್ಥಿತರಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಬಾಲಕೃಷ್ಣ ಮಂದಿರ ಈ ವಿದ್ಯಾ ಪ್ರೋತ್ಸಾಹವನ್ನು, ಈ ವಿದ್ಯಾ ಪುರಸ್ಕಾರವನ್ನು ನೀಡುವ ಹಿನ್ನೆಲೆ ಬಹಳ ರೋಚಕ. ಇದು ನಮ್ಮ ಪರಿಸರದಲ್ಲಿ ಮಾತ್ರವಲ್ಲದೆ ಉಳ್ಳಾಲ ತಾಲೂಕು ವಲಯದಲ್ಲಿ ಕೂಡ ಪಸರಿಸಿ ಎಲ್ಲ ವಿದ್ಯಾರ್ಥಿಗಳನ್ನು, ಸುಮಾರು 35 ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ಕಳೆದ ಬಾರಿ ನಮ್ಮ ಶೈಕ್ಷಣಿಕ ಸಂಚಾಲಕರಾದ ಚಂದ್ರಶೇಖರ್ ಬೀಜೆ ಹಾಗೂ ಪ್ರದೀಪ್ ಚಂದ್ರ ಜಾಧವ್ ಇವರ ನೇತೃತ್ವದಲ್ಲಿ 35 ಪ್ರೌಢಶಾಲೆಗಳ 188 ಮಕ್ಕಳನ್ನು ನಾವು ಇಲ್ಲಿ ಬಂದು ಅವರನ್ನು ಸನ್ಮಾನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೆವು. ಅದೇ ರೀತಿಯಲ್ಲಿ ನಾವು ಪದವಿ ಪೂರ್ವ ಹಾಗೂ ನಮ್ಮ ಪರಿಸರದಲ್ಲಿ ಇರುವ ಪದವಿ ಪೂರ್ವ ಹಾಗೂ ಇನ್ನಿತರ ಪ್ರತಿಭೆಗಳನ್ನು ನಾವು ಗುರುತಿಸಿ ಸನ್ಮಾನವನ್ನು ಮಾಡುತ್ತಾ ಬಂದಿದ್ದೇವೆ. ಇಲ್ಲಿ ಜ್ಞಾನವನ್ನು ಅರಸುತ್ತಾ ಹೋಗುವುದು ಮನುಷ್ಯನ ಕರ್ತವ್ಯ. ಆದರೆ ಇಲ್ಲಿ ಜ್ಞಾನವನ್ನು ಅರಸುತ್ತಾ ಹೋಗುವ ವಿದ್ಯಾರ್ಥಿಗೆ ಮುಖ್ಯವಾಗಿ ಗುರುವಿನ ಪಾಲು ಕೂಡ ಬಹುಮುಖ್ಯ. ಅಂಥ ಗುರುವನ್ನು ಕೂಡ ನಾವು ಕಳೆದ ವರ್ಷ ನಾವು ಆಧರಿಸಿದ್ದೇವೆ. ಸುಮಾರು 25ರಿಂದ 30 ಶಿಕ್ಷಕರನ್ನು ನಾವು ಆಧರಿಸಿದ್ದೇವೆ. ಹಾಗೆ ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಬಂದಿದ್ದೇವೆ. ಇನ್ನು ಮುಂದಕ್ಕೆ ನಾನು ನಮ್ಮ ಈ ಕಾರ್ಯಕ್ರಮದ ಮುಂದಿನ ಹೆಜ್ಜೆಯನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಯವರಿಗೆ ಹಸ್ತಾಂತರಿಸುತ್ತೇನೆ. ಬೇಗಿಯ ಅಸ್ತಡು ಅರಳಾವಡು ಪಡೆದು ಬಿನ್ನೆಯು ಮುತ್ತಮ್ಮ ಅಂಜನೆ
ಮಿತ್ತ ಚಾವಡಿಡು ಓಲಗ ಆತನ ಜೊತೆನ ಮಾನಾದಿಗಿದ ಮಲ್ಲಬಿದನದು ಒಟ್ಟು ಸೇರಿಗಿದೆ ಈ ಕೊಡ್ಲ ಕಚ್ಚದು ಕೊಡದು ಅರಳಾಣ ಒಟ್ಟುಗು ಕಾಲ ಸನ್ಮಾನ್ಯ ಶ್ರೀ ಗೋಪಿನಾಥ್ ಸರಳಾಯ ಅಜ್ಞನ ಯೋಗಿ ಅವರ ಜ್ಞಾನದೇವಿಗೆ 2023 ಪುರಸ್ಕಾರ ಪಂಚಭೂಮಗಳು ಶ್ರೀ ಬಾಲಕೃಷ್ಣ ಮಂದಿರ ಇದರ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ ಈ ಸಮಾವೇಶವನ್ನು ಆರ್ಗನೈಸ್ ಮಾಡಿದ್ದಕ್ಕೆ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ಹಾಗೂ ಇವತ್ತು ಪುರಸ್ಕಾರವಾಗುವ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಶುಭಾಶಯಗಳು. ಇವಾಗ ಈ ಸಲ SSLCದು ಮತ್ತು PUCದು 90% ಅಬೌವ್ ಮಕ್ಕಳಿಗೆ ಪುರಸ್ಕಾರ ಆಗುವ ಕಾರ್ಯಕ್ರಮ ಇದು ವರ್ಷ ನಡೀತಾ ಉಂಟು. ನನ್ನ ಮಕ್ಕಳಿಗೂ ಇದರಲ್ಲಿ ಸಿಕ್ಕಿದೆ. ಇನ್ನು ನೀವು PUC ಅವರು ಇನ್ನು ಕಾಲೇಜಿಗೆ ಹೋಗ್ತೀರಾ, SLC ಅವರು PUCಗೆ ಹೋಗ್ತೀರಿ. ಇನ್ನು ಈ ನಿಮ್ಮ ಕಲಿಯುವ ಇದನ್ನು ಕಂಟಿನ್ಯೂ ಮಾಡಬೇಕು. ಕಾಲೇಜಿಗೆ ಹೋದ ನಂತರ ಮೊಬೈಲ್ ಸಿಗ್ತದೆ, ಮೊಬೈಲಲ್ಲಿ ಇದಾಗಿ ಮಕ್ಕಳು ತುಂಬ 50% ನನಗೆ ಅದು ಅನುಭವ ಇದೆ. ಮೊಬೈಲನ್ನು ಮ್ಯಾಕ್ಸಿಮಮ್ ಕಡಿಮೆ ಮಾಡಿ, ಪೋಷಕರು ಮೊಬೈಲನ್ನು ಕಂಟ್ರೋಲ್ ಮಾಡಿ ಕೊಡಬೇಕು, ಇಲ್ಲದಿದ್ದರೆ ಇಲ್ಲ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಈಗದು ಮೇನ್ ಪ್ರಾಬ್ಲಮ್ ಅಂದರೆ ಮೊಬೈಲ್ ಕೊಟ್ಟರೆ ಮಕ್ಕಳು ಯಾವಾಗ ನೋಡಿದರೂ ಮೊಬೈಲಲ್ಲಿ ಇರ್ತಾರೆ, ಹೇಳುವಾಗ ಹೇಳ್ತಾರೆ ನಾನು ಸ್ಟಡಿ ಮಾಡ್ತಾ ಇದ್ದೇನೆ, ಗ್ರೂಪ್ ಡಿಸ್ಟ್ರಾಕ್ಷನ್ ಅದು ಮಾಡೋದು ಬೇರೆಯೇ. ಸೊ ಮೊಬೈಲಲ್ಲಿ ಫಸ್ಟ್ ಕಂಟ್ರೋಲ್ ಮಾಡಬೇಕು. ಇನ್ನು ಅವರಿಗೆ ಮೊಬೈಲ್ ಪರ್ಸನಲಿ ಕೊಡಬೇಕಾಗ್ತದೆ. ಸೊ ಮೊಬೈಲನ್ನು ಯೂಸ್ ಮಾಡೋದು ತುಂಬ ಇದು ಮಾಡಬೇಕು. ಮತ್ತು ಕುಂಪಳದ ಹೆಸರು ಹೇಳುವಾಗ ಇಲ್ಲಿ ಫಸ್ಟ್ ಕೇಳೋದೆಲ್ಲರೂ ಬಾಲಕೃಷ್ಣ ಮಂದಿರದ ಬಗ್ಗೆ. ಮಕ್ಕಳಿಗೆ ರಿಕ್ವೆಸ್ಟ್ ಮಾಡೋದಂದರೆ ಬೇರೆ ನಿಮ್ಮ ಇನ್ನು ಕಲಿಯುವುದಲ್ಲದೆ ಬೇರೆ ಯಾವ ಇದಕ್ಕೆ ಹೋಗಬಾರ್ದು, ಚಟಗಳಿಗೆ, ಬೇರೆ ಏನೆಲ್ಲ ಆ್ಯಕ್ಟಿವಿಟೀಸ್ ಇದೆ, ನೀವು ನಿಮ್ಮ ಇದನ್ನು ಕಂಟಿನ್ಯೂ ಮಾಡಿ. ನೀವು ಒಂದು ಒಳ್ಳೆ ಪೋಸ್ಟಿಗೆ ನಂತರ ಮತ್ತೆ ನಿಮಗೆ ಯಾರು ಕಂಟ್ರೋಲ್ ಇದು ಮಾಡೋದಿಲ್ಲ. ಸೊ ನಿಮ್ಮ ಸ್ಟಡಿಯಲ್ಲಿ ಕಂಟ್ರೋಲ್ ಮಾಡಬೇಕು. ಮತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಸನ್ಮಾನಿಸಿ ನನಗೆ ಈ ಗೌರವ ಕೊಟ್ಟ ಕುಂಪಳದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳು. ನಮಸ್ತೆ. ಇನಿ ಈ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಮಂದಿರಗೆ ನಾನು ಖಂಡಿತವಾದಿಲ್ಲ ಭಿನ್ನೆರತ್ತಿ ದೇವಂಡ ಬಾಲಕೃಷ್ಣ ಮಂದಿರದ ಓರ್ವ ಸಾಮಾನ್ಯ ಸದಸ್ಯ ಅನ್ಬೋದ. ಇನಿ ಸತೀಶ್ ಅಣ್ಣನ ಒಂಜಿ ಪ್ರೀತಿದ ಅಭಿಮಾನದ ಒಂಜಿ ಲೆಪ್ಪುಗು ಯಾನಿನಿ ಮುಲ್ಪ ಭಿನ್ನೆರಾದಿ ಒಂಜಿ ವೇದಿಕೆ ಕುಲ್ದೆ. ಬಾಲಕೃಷ್ಣ ಮಂದಿರದ ಪ್ರತಿಯೊಂದು ಕಾರ್ಯಕ್ರಮಗಳ ಯಾನು ಬರೋದಿಪ್ಪೆ ನಿರಂತರವಾದಿ ಅಂಡ ಇನಿ ನಮ್ಮ ಈ ವೇದಿಕೆಡು ಒಂಜಿ ದಾದನ ಒಂಜಿ ಕೊರತೆ ತೋಜೊಂದುಂಡು. ವೇದಿಕೆಡು ಒಂಜಿ ದಾದನ ಒಂಜಿ ಕಮ್ಮಿ ಆಯ್ಲಕ್ಕ ದಾದ ಗೊತ್ತಾಂಡೆ ಮಾತಿರಿಗಳ ದಾದ ಗೊತ್ತಾಂಡೆ ಪಲ್ಲೆಗೆ ದಾದ ಪಂಡ ನಮ್ಮ ಈ ಬಾಗಡು ಕರಿನ ಸುಮಾರು ವರ್ಷದಿಂಚಿ ಬಾಲಕೃಷ್ಣ ಮಂದಿರ ಸ್ಥಾಪನೆ ಆದ ನಿರಂತರವಾದ ನಮ್ಮ ಈ ಬಾಗಡು ಸಾಮಾಜಿಕವಾದ ರಾಜಕೀಯವಾದ ಪ್ರತಿಯೊಂದು ಕೆಲಸ ಕಾರ್ಯಗಳ ನಿರಂತರವಾದ ತೊಡಗಿಸ ಒಂದು ಇನಿ ಈತ ಮಲ್ಲ ಒಂಜಿ ಮಂದಿರದ ಈ ಒಂಜಿ ಕೆಲಸ ಕಾರ್ಯಲು ನಿರಂತರವಾದ ಸಾಗೋಡುಂದಾಂಡ ಅವೇ ರೀತಿ ಈ ಬೇತೆ ಬೇತೆ ಕಾರ್ಯಕ್ರಮಲು ಈ ಮಂದಿರಾಡು ನಿರಂತರವಾದ ನಡಪಡುಂದಾಂಡ ಐತ ಪ್ರಮುಖ ರೋವಾರೆ ಎಂಚಿ ನಮ್ಮ ಸತೀಶನ್ನಿ ಇನಿ ಎದುರುಡು ಕುಲ್ದೇರು ತೀರ್ತಿರಿ ಅವೇ ಈ ವೇದಿಕೆ ಕೊರತೆ ಅಂಚಾದ ಇನಿ ನಮ್ಮ ನಿಯಮಲು ಪೂರ ಹೆಂಚಿನ ಲೆಪ್ಪು ಓಕೆ ಐಕ್ಯದಲ್ಲ ತೊಂದರೆ ಜಾಂಡ ಇನಿ ಬಾಲಕೃಷ್ಣ ಮಂದಿರದ ಹೊಸತ್ ಅಧ್ಯಕ್ಷರಾದ
ನಮ್ಮ ಪ್ರಹ್ಲಾದರು ಈ ವೇದಿಕೆ ಉಳ್ಳೇರು ಅಂಡ ಈ ವೇದಿಕೆಗೆ ಸತೀಶ್ ಅನ್ನೆಲ್ಲ ಬತ್ತದ ಮುಲ್ಪ ಕುಲ್ಲೋಡು ಅವು ಕುಲ್ಲುಂಡಾಣನೆ ಆ ವೇದಿಕೆಗೆ ಪೊರ್ಲು ದಯಪಂಡ ದಯಮಲ್ತು ಸಸ್ಯನ ಈರೊಂಜು ಬರೋಡು ದಯಮಲ್ತದ ಮಾತೇರ್ನೆಲ್ಲ ಪರವಾದ ಯಾನೊಂಜಿ ವಿನಂತಿ ಮಂತಂದಿಲ್ಲ ಸತೀಶ್ ಅನ್ನ ಈ ವೇದಿಕೆ ಕುಲ್ಲುಂಡ ಅವ ವೇದಿಕೆ ಪೂರ್ತಿ ಆಪು ಇನಿ ಒಂಜಿ ಮಂದಿರ ಒಂಜಿ ಸಂಘ ಸಂಸ್ಥೆ ಅತ್ತನಾನ ಒಂಜಿ ದೇವಸ್ಥಾನ ಒಂದು ಆ ಪರಿಸರದ ಜನಕುಲೆಗೆ ನಿರಂತರವಾದ ಆ ಒಂಜಿ ಮಂದಿರದ ಮಿತ್ತು ಪ್ರೀತಿ ಅಭಿಮಾನ ಗೌರವ ಪುಟ್ಟೋಡು ನಾಡ ಆ ಮಂದಿರ ಆದಿಪ್ಪ ಸಂಘ ಸಂಸ್ಥೆ ಆದಿಪ್ಪತನ ಆ ದೇವಸ್ಥಾನ ಆದಿಪ್ಪು ಐಕೆ ಆ ಭಾಗದ ಜನಕುಲು ನಿರಂತರವಾದ ಸಂಪರ್ಕ ಅಡುಪುನಂಚಿನ ಕೆಲಸ ಆವಡು ಅಂಚನ ಮಾತ್ರ ಅಕ್ಲೆಗೆ ಐತ ಬಿತ್ತು ಎಡ್ಡೆ ಗೌರವ ಭಾವನೆ ಬರ್ಪುಂಡು ಅಂಚ ನಿರಂತರವಾದ ಸಂಪರ್ಕ ಆವಡುಂದಾಂಡ ದಾದಾವಡು ನಮಕ್ ದಾದಾವಡು ಬಂಡ ನಮ್ಮ ಆ ಒಂಜಿ ಮಂದಿರ ಆದಿಪ್ಪು ದೇವಸ್ಥಾನ ಆದಿಪ್ಪು ಸಂಘ ಸಂಸ್ಥೆಡು ನಿರಂತರವಾದ ಕಾರ್ಯಚಟುವಟಿಕೆಗಳು ನಡತೊಂದಿಪ್ಪುಡು ಆಯಾಯ ಭಾಗದ ಆ ಜನಕುಲೆನು ಒಟ್ಟು ಕೂಡಿಸ ಒಂದು ನಿರಂತರವಾದ ಬೇತೆ ಬೇತೆ ಕಾರ್ಯಕ್ರಮಗಳು ಬೇತೆ ಬೇತೆ ಕಾರ್ಯಚಟುವಟಿಕೆಗಳು ಅಂಚನೆ ಧಾರ್ಮಿಕ ಕಾರ್ಯಕ್ರಮಗಳು ಐತ ಒಟ್ಟಿಗೆ ಕ್ರೀಡಾ ಕಾರ್ಯಕ್ರಮಗಳು ಶೈಕ್ಷಣಿಕ ಕಾರ್ಯಕ್ರಮಗಳು ಅವೇ ರೀತಿ ಬೇತೆ ಬೇತೆ ಕಾರ್ಯಕ್ರಮಗಳು ನಿರಂತರವಾದ ನಮ್ಮ ಒಂಜಿ ಆ ಸಂಘ ಸಂಸ್ಥೆ ಅಂಚನೆ ಮಂದಿರಡು ಏರ್ಪಾಡು ಮಲ್ತಂದಾಂಡ ಆ ಮಂದಿರ ಆ ಸಂಘ ಸಂಸ್ಥೆ ಆ ದೇವಸ್ಥಾನ ಮಸ್ತ್ ಉತ್ತರೋತ್ತರ ಅಭಿವೃದ್ಧಿ ಆಪನ ಪನ್ಪನೆಗೆ ಸಾಕ್ಷಿ ಅದು ನಮ್ಮ ಬಾಲಕೃಷ್ಣ ಮಂದಿರ ದಯಪಂಡ ವರ್ಷ ಪೂರ್ತಿ ಆದ ಬಾಲಕೃಷ್ಣ ಮಂದಿರ ಪ್ರತಿ ತಿಂಗಳು ವರ್ಷ ಪೂರ್ತಿ ಬೇತೆ ಬೇತೆ ಕಾರ್ಯಕ್ರಮಗಳು ಪುನಃ ನಿರಂತರವಾದ ಈ ಭಾಗದ ಜನಕುಲು ಒಟ್ಟಿಗೆ ಸೇರೊಂದು ಅಂಚಾದ ಪ್ರತಿಯೊಂಜಿ ಜನಕುಲ ಮನಸ್ಸಿಡು ಆ ಒಂಜಿ ಬಾಲಕೃಷ್ಣ ಮಂದಿರ ಪಂಡ ಅಕಲ ಮಿತ್ತು ಅಕ್ಲೆಗೊಂಜಿ ಬಾರಿ ಮಲ್ಲ ಒಂಜಿ ಹೆಮ್ಮೆ ಬಾರಿ ಗೌರವ ಅದಕ್ಕೋಸ್ಕರ ಇನಿ ನಮ್ಮ ಮುಲ್ಪ ಜ್ಞಾನದೀವಿಗೆ ಪನ್ಪುನಂಚಿನ ಈ ಒಂಜಿ ವಿದ್ಯೆನು ಪ್ರೋತ್ಸಾಹ ಮಲ್ಪುನಂಚಿನ ಕೆಲಸ ನಮ್ಮ ಬಾಲಕೃಷ್ಣ ಮಂದಿರ ಮಲ್ತೊಂದುಂಡು ಕರಿನ ಕೆಲವು ವರ್ಷದಿಂಚಿ ನಿರಂತರವಾದ ಈ ಒಂಜಿ ಕೆಲಸ ಕಾರ್ಯನ ಮಲ್ತೊಂದು ಬರೋದುಂಡು ಇನಿ ಅವೇ ರೀತಿ ನಮ್ಮ ಮಾತೆರ್ಲ ಸೇರಿದ ಈ ಒಂಜಿ ಜ್ಞಾನದೀವಿಗೆ ಪುರಸ್ಕಾರನು ಪಡೆಯುವಂಚಿನ ಮಾತಾ ವಿದ್ಯಾರ್ಥಿನಕಲ್ಲ ಆ ಬಾಲಕೃಷ್ಣ ದೇವರನ ಅನುಗ್ರಹಡು ನನ್ನ ದುಂಬಾಗ ಎಡ್ಡೆ ರೀತಿಡು ಕಲ್ತದು ಎಡ್ಡೆ ಉದ್ಯೋಗದ ತಿಕ್ಕದ ಅಕ್ಲೆಗ್ ಐದು ಬಕ್ಕ ಈ ಬಾಲಕೃಷ್ಣ ಮಂದಿರಾಗ ನನದ ದುಂಬುದ ಈ ಒಂಜಿ ಮಂದಿರನು ಎಡ್ಡೆ ರೀತಿಡು ನಲಪಾವನ ಎಡ್ಡೆ ರೀತಿ ಸಹಕಾರ ಕೊರ್ಪುನಂಚಿನ ಸಕಲ ಐಶ್ವರ್ಯ ಅಭಿವೃದ್ಧಿನ ಆ ಒಂಜಿ ಜ್ಞಾನದೇವಿಗೆ ಪುರಸ್ಕಾರ ಪಡೆಯುವಂಚಿನ ಮಾತಾ ವಿದ್ಯಾರ್ಥಿನಕ್ಲೆಗ್ಲ ಆ ಬಾಲಕೃಷ್ಣ ದೇವರು ಅನುಗ್ರಹ ಮಲ್ಪಡು ಪನ್ನೊಂದು ಈ ಕಾರ್ಯಕ್ರಮ ಸರ್ವ ರೀತಿಯ ಯಶಸ್ವಿ ಆವಡು ಅಂಚನೆ ಇನಿ ಈ ಒಂಜಿ ವೇದಿಕೆಡು ಬತ್ತದು ಎಂಕ್ ರಡ್ಡು ಪಾತ್ರ ಅವಕಾಶ ಮಲ್ತುಕೊರ್ನಂಚಿನ ನಮ್ಮ ಬಾಲಕೃಷ್ಣ ಮಂದಿರದ ಮಾತಾ ಪದಾಧಿಕಾರಿನೆಕ್ಲೆಗ್ಲ ಒಂದಿಸ ಒಂದು ಎನ್ನ ರಡ್ಡು ಪಾತರಾಗ ಸಿಕ್ಕಿದ್ದೀವಿ ಒಂದುಲ್ಲೆ ನಮಸ್ತೆ ವೇದಿಕೆ ಬರ್ತ್ಯಾವಂತೆ ಭಾಷಣ ಮಾಡ್ಕೊಂಡು ಒಂದು ಅವಕಾಶ ಇಂಕ ತಿಕ್ಕತಿಜಿ ಇತ್ತ ವೇದಿಕೆ ಬರ್ತ್ಯಾಡು ವೇದಿಕೆಗೆ ಒಂದು ಅಲಂಕಾರ ಬೈದನು ಮಾತೆಯರಿಗೆ ನಮಸ್ಕಾರ. ಸನ್ಮಾನ್ಯ ಅಧ್ಯಕ್ಷರಿ, ವೇದಿಕೆಯಲ್ಲಿ ಇಪ್ಪಂತಿನ ಮಾತಾ ಅತಿಥಿ ಮಹಾಶಯರಿ, ಹಿರಿಯರಿ, ಕಿರಿಯರಿ, ಪದಾಧಿಕಾರಿಗಳೇ ಹಾಗೂ ವಿದ್ಯಾರ್ಥಿನಿಯರು, ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡುವಂಥ ಒಂದು ಪುರಸ್ಕಾರ. ಇದು ಇನ್ನೊಬ್ಬರಿಗೆ ಮಾರ್ಗದರ್ಶನ, ನಿಮ್ಮ ಹಿಂದೆ ಇರುವವರಿಗೆ, ನಿಮ್ಮ ಕಿರಿಯರಿಗೆ, ಪ್ರಾಥಮಿಕ ಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಯಾವುದಾದರೂ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡುವಂಥವರು ಸಮಾಜದಲ್ಲಿ ಇದ್ದಾರೆ. ಅದರಲ್ಲಿ ಶ್ರೇಷ್ಠ ಪಂಕ್ತಿಯಲ್ಲಿರುವುದು ಯಾರು ಅಂತ ಹೇಳಿದರೆ ಸಾಧಾರಣವಾಗಿ ಬೇರೆ ಬೇರೆ ವಿಷಯದಲ್ಲಿ ಪ್ರೋತ್ಸಾಹ ಕೊಡುವಂಥ ಒಂದು ವೇದಿಕೆ ಅದು ನಮ್ಮ ಈ ಬಾಲಕೃಷ್ಣ ಮಂದಿರ. ಆರೋಗ್ಯ ಆಗಿರ್ಬೋದು, ಯಾವುದೇ ಆದರೂ ಸಹ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಇಲ್ಲಿ ಹಮ್ಮಿಕೊಂಡು ಇಡೀ ಊರಿಗೆ ಮಾತ್ರ, ನಮ್ಮ ಊರಿಗೆ ಮಾತ್ರ ಅಲ್ಲ, ಪರ ಊರಿಗೂ ಪರದೇಶಕ್ಕೂ ಇವತ್ತು ಬಾಲಕೃಷ್ಣ ಮಂದಿರದ ಹೆಸರಿದೆ. ಇವತ್ತು ವಿದ್ಯಾರ್ಥಿಗಳಿಗೆ ನಾನೊಂದು ಕಿವಿ ಮಾತು, ಸಂಸ್ಕಾರ ಸಂಸ್ಕೃತಿ ಎನ್ನುವಂಥದ್ದು ದಿವಸ ಹೋದಾಗೆ ಹಿಂದೆ ಹೋಗ್ತಾ ಇದೆ.
ಪ್ರತಿ ದಿವಸ ಒಂದು ಪತ್ರಿಕೆಯನ್ನು ತೆಗೆದು ನೋಡಿ ಕಡೇ ಪುಟಕ್ಕಿಂತ ಈಚೆ ಪುಟ ನೋಡಬೇಕು. ನಮ್ಮ ಸಂಸ್ಕಾರ ಸಂಸ್ಕೃತಿ ಎಲ್ಲಿವರೆಗೆ ಮುಟ್ಟಿದೆ ಅಂತ. ಇತ್ತೀಚೆಗೆ ಒಬ್ಬ ಹುಡುಗ PUC ಆದ ಹುಡುಗ ಸೈಬರ್ನಲ್ಲಿದ್ದ. ಅವ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಏನೋ ಒಂದು ಅವನಿಗೆ ಮಾಹಿತಿ ಬೇಕಿತ್ತು, ಅವರಿಗೂ ಮಾಹಿತಿ ಬೇಕಿತ್ತು. ಅವನ ತಾಯಿ ತಂದೆ ಅವರ ಆಧಾರ್ ಕಾರ್ಡ್ ಇದೆ. ಅಲ್ಲಿ ತಂದೆ ಹೆಸರು ಆ ಹುಡುಗನಿಗೆ ಬೇಕಿತ್ತು, ಅವರಿಗೆ ಆ ಮಾಹಿತಿ ಬೇಕಿತ್ತು ವಿದ್ಯಾಭ್ಯಾಸ ಮಾಡುವಂಥ ದೃಷ್ಟಿಯಿಂದ. ತಂದೆ ಹೆಸರು ಅವನಿಗೆ ಗೊತ್ತಿಲ್ಲ, ಅಜ್ಜನ ಹೆಸರು ಗೊತ್ತಿಲ್ಲ. ಅಜ್ಜ ಅಂದರೆ ಬ್ರಹ್ಮ, ಜ್ಞಾನಿ ಅಂತ ಅರ್ಥ. ನಾವು ತಮಾಷೆ ಮಾಡ್ತೇವೆ ಅಜ್ಜ ಅಜ್ಜಿ ಅಂತ. ಇದರ ಅರ್ಥ ಏನು? ನಮ್ಮ ಸಂಸಾರದ ಇತಿಹಾಸ ಗೊತ್ತಿಲ್ಲ, ನಮ್ಮ ಸಮಾಜದ ಇತಿಹಾಸ ಗೊತ್ತಿಲ್ಲ. ಎಷ್ಟೋ ವರ್ಷಗಳ ಹಿಂದೆ ಇದನ್ನು ವಲ್ಲಭಾಯಿ ಪಟೇಲ್ ಹೇಳಿದ್ದಾರೆ, ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ, ವಿವೇಕಾನಂದರು ಹೇಳಿದ್ದಾರೆ, ಬೇಡ ಶೇಕ್ಸ್ಪಿಯರ್ ತತ್ವಜ್ಞಾನಿ ಹೇಳಿದ್ದಾರೆ, ಪಂಪ ಮಹಾಕವಿ ಹೇಳಿದ್ದಾರೆ. ಸಂಸ್ಕಾರ ಸಂಸ್ಕೃತಿ ಯಾವಾಗ ನಾಶ ಆಗ್ತಾ ಬರ್ತಾ ಉಂಟೋ ಆಗ ಸಮಾಜದಲ್ಲಿ ನೆಮ್ಮದಿ ಇರಲಿಕ್ಕಿಲ್ಲ ಅಂತ. ಶ್ರೇಷ್ಠ ಕವಿ, ಕನ್ನಡದ ಶ್ರೇಷ್ಠ ಕವಿ ಪಂಪ. ಇವತ್ತು ನಾವು ಮನೆಯಲ್ಲಿ ಮಕ್ಕಳಿಗೆ ಸಂಸಾರದ ಬಗ್ಗೆ ಯಾರು ಏನು ನಾವು ಬಂದ ದಾರಿ ಹೇಗೆ ಇದನ್ನು ಹೇಳಿಕೊಡಬೇಕು. ಅದಿಲ್ಲ ಇವತ್ತು. ಉಂಟು, ಕಡಿಮೆ, ಪರ್ಸೆಂಟೇಜ್ ಪ್ರಕಾರ ಬಹಳ ಕಡಿಮೆ. ಅದಿಲ್ಲ. ಅದರಿಂದ ಸಂಸ್ಕಾರ. ವೀರೇಂದ್ರ ಹೆಗಡೆಯವರು 2007ರಲ್ಲಿ ಬಂದು ಏನು ಹೇಳಿದ್ದಾರೆ ಇಲ್ಲಿ? ಎಷ್ಟು ಮಂದಿಗೆ ಈ ಭಾಷಣ ನೆನಪುಂಟು? ಭಕ್ತಿ ಎಲ್ಲರ ಹತ್ರ ಉಂಟು, ಶ್ರದ್ಧಾಭಕ್ತಿ ಇರಬೇಕು, ನಿಷ್ಠೆ ಇರಬೇಕು, ಅದು ನಿಜವಾದ ಭಕ್ತಿ. ಆ ಸಮಯಕ್ಕೆ ಮಹತ್ವ ಕೊಡಬೇಕು, ಭಜನೆ ಮಾಡಬೇಕು, ದೇವರ ಪೂಜೆ ಮಾಡಬೇಕು. ಇದು ಆ ಭಕ್ತಿ, ಶ್ರದ್ಧಾಭಕ್ತಿ ಅಂತ. ಅದೇ ರೀತಿಯಲ್ಲಿ ನಮ್ಮ ಸಂಸಾರದಲ್ಲಿ ತಾಯಿ ತಂದೆ, ನಮ್ಮ ಬಂಧು ಪ್ರಿಯರು, ಇವರ ಮೇಲೆ ಪ್ರೀತಿ ಗೌರವ ಇವತ್ತು ಕಡಿಮೆ ಆಗ್ತಾ ಉಂಟು. ಕಾರಣ ಏನು? ಇವತ್ತಿನ ಪಠ್ಯಪುಸ್ತಕ. ಈ ಪಠ್ಯಪುಸ್ತಕದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಸಂಸ್ಕಾರ ಸಂಸ್ಕೃತಿಯ ಆ ಸಾಹಿತ್ಯ ಕಡಿಮೆ ಆಗುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಕುವೆಂಪು ಮಾಯ ಆಗಿದ್ದಾರೆ, ಪಂಪ ಮಾಯ ಆಗಿದ್ದಾರೆ, ಬಸವೇಶ್ವರರು, ಶ್ರೇಷ್ಠವಾದ ರನ್ನ ಜನ್ನ ಇಂಥ ಕವಿಗಳು ಮಾಯವಾಗಿದ್ದಾರೆ. ಅದರಲ್ಲಿ ಸಾಹಿತ್ಯ ಉಂಟು, ಅವರು ಬರೆದಿರುವಂಥ ಪದ್ಯವೋ ಗದ್ಯವೋ ಅದರಲ್ಲಿ ಸಾಹಿತ್ಯ ಉಂಟು. ಆ ಸಾಹಿತ್ಯವು ಇವತ್ತು ಕಡಿಮೆಯಾಗಿದೆ. ಏನು ಸಾಹಿತ್ಯ ಅಂತ ಹೇಳಿದರೆ, ಮನುಷ್ಯನ ಜೀವನಕ್ಕೆ ಹಿತಕರವಾಗುವಂಥದ್ದೇ ಸಾಹಿತ್ಯ, ಬೇರೇನಿಲ್ಲ. ಅದು ಸಂಗೀತ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಮೌಲ್ಯಾಧಾರಿತ ಶಿಕ್ಷಣ, ಅದರಿಂದ ಸಿಗುವಂಥ ಒಂದು ಸಾಹಿತ್ಯ, ಆ ಮೌಲ್ಯಾಧಾರಿತ ಶಿಕ್ಷಣದ ಸ್ವಲ್ಪ ಕಡಿಮೆ ಆಗಿದೆ ಅಂತ ನನ್ನ ಅನುಭವ. ಆದ್ದರಿಂದ ವಿದ್ಯಾರ್ಥಿಗಳು ನಿಮ್ಮ ಕುಟುಂಬದ ನಂತರ ಸಮಾಜದ ಇತಿಹಾಸವನ್ನು ತಿಳ್ಕೊಳ್ಬೇಕು, ದೇಶದ ಇತಿಹಾಸವನ್ನು ತಿಳ್ಕೊಳ್ಬೇಕು. ನಿಮ್ಮ ಕುಟುಂಬದ ಇತಿಹಾಸ ಗೊತ್ತಿದ್ದರೆ, ಚರಿತ್ರೆ ಗೊತ್ತಿದ್ದರೆ ಮಾತ್ರ ದೇಶದ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾರೆ, ಇಲ್ಲದಿರಲಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸಾಹಿತ್ಯದ ಕಡೆಗೆ ಹೋಗಬೇಕು. ಸಂಸ್ಕಾರ ಸಂಸ್ಕೃತಿ ಅಂದರೆ ಏನು ಅಂತ ಗೊತ್ತಾಗಬೇಕು. ನಿಮ್ಮ ಹಿರಿಯರ ಇತಿಹಾಸ ಗೊತ್ತಿರಬೇಕು, ದೇಶದ ಇತಿಹಾಸವನ್ನು ಅಧ್ಯಯನ ಮಾಡಬೇಕು. ಪರಮಹಂಸರು ಏನು ಹೇಳಿದ್ದಾರೆ? ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ, ಹಿಮಾಲಯ, ಸಮುದ್ರ, ಇವು ನದಿಗಳು ಎಲ್ಲಿಂದ ಹುಟ್ಟುತ್ತವೆ, ಏನಾಗಿದೆ, ಏನಾಗ್ತದೆ, ಇದರ ಬಗ್ಗೆ ಗೊತ್ತಾದರೆ ಅವನಿಗೆ ದೇಶದ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ತನ್ನಿಂತಾನೇ ಹುಡುಕುತ್ತಾ ಹೋಗ್ತಾನೆ ಅಂತ. ಅದಿಲ್ಲ.
ನದಿಗಳಿವೆ, ಪುಸ್ತಕದಲ್ಲಿಲ್ಲ. ನಾವೆಲ್ಲ ಪಾಠ ಮಾಡುವಾಗ ಮ್ಯಾಪ್ ಕೊಂಡೋಗ್ಲಿಕ್ಕೆ ಕ್ಲಾಸಿಗೆ. ಈಗ ಮ್ಯಾಪ್ ಕೊಂಡೋಗ್ತಾರೆ ನನಗೆ ಗೊತ್ತಿಲ್ಲ, ನನಗೆ ರಿಟೈರ್ಡ್ ಆಗಿ 7 ವರ್ಷ ಆಯಿತು. ಸೋಷಿಯಲ್ ಸ್ಟಡೀಸ್ ಪಾಠ ಮಾಡುವಾಗ ಮ್ಯಾಪ್ ಕೊಂಡೋಗಲೇಬೇಕು. ಈಗ ಉಂಟಾ ಅಂತ ಗೊತ್ತಿಲ್ಲ ನನಗೆ. ಈಗಿನ ವಿದ್ಯಾಭ್ಯಾಸ ಪದ್ಧತಿಯಲ್ಲಿ ಅದು ಕೊಂಡೋಗೋದು ಬೇಕೋ ಬೇಡವೋ, ನಡಿ ಕಲಿ ಏನೇನೆಲ್ಲ ಈಗ ಈ ಪಾಠ ಪದ್ಧತಿಯಲ್ಲಿ ಇರುವುದರಿಂದ ಇದೆಲ್ಲ ಉಂಟು ಅಂತ ಗೊತ್ತಿಲ್ಲ. ಇದು ಬಹಳ ಪ್ರಧಾನವಾದಂಥ ಒಂದು ವಿಷಯ. ಇನ್ನೊಂದು, ಇಲ್ಲಿ ಸ್ವಾಗತ ಮಾಡುವಾಗ ತಾಯಿ ರಾಜರಾಜೇಶ್ವರಿ ತಾಯಿಯ ಹೆಸರು ಹೇಳಿದರು. ಒಂದು ನಿಮಿಷ ಅದರ ಬಗ್ಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಸಭಾಧ್ಯಕ್ಷರ ಅನುಮತಿ ತಗೊಂಡು. ನಾನಾಗಿ ಆರಂಭ ಮಾಡಿದ್ದಲ್ಲ, ಇಡೀ ಊರೇ ಸೇರಿಕೊಂಡಿದೆ. ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಶಕ್ತಿ ಅದು. ಶ್ರೀ ರಾಜರಾಜೇಶ್ವರಿ ತಾಯಿ, ಮಹಾಗಣಪತಿ, ಹನುಮಂತ ದೇವರು, ರಕ್ತೇಶ್ವರಿ ದೇವಿ, ರಾಜಗುಳಿಗ, ಬ್ರಹ್ಮಗುರು, ನಾಗದೇವರು, ಇಷ್ಟು ಶಕ್ತಿಗಳಿರುವಂಥದ್ದು. ಇದು ಇತ್ತು, ಅದಕ್ಕೆ ದಾಖಲೆ ಉಂಟು. ಎಲ್ಲಿ ಉಂಟು? ಮಾಯ್ಪಾಡಿ ಅರಸರಲ್ಲಿ ಉಂಟು. ಇಲ್ಲಿ ಇತ್ತು, ಆರಾಧನೆ ಮಾಡ್ತಾಯಿದ್ರು, ಅದಕ್ಕೆ ಜಾಗ ಉಂಟು ಎನ್ನುವಂಥದ್ದನ್ನು ಅವರ ಹತ್ರ ದಾಖಲೆ ಉಂಟು. 1908ರಲ್ಲಿ ಹೊಸಬೆಟ್ಟು ಎನ್ನುವಂಥ ಗ್ರಾಮ, ಮಂಜೇಶ್ವರ ಗ್ರಾಮ, ಅದರಲ್ಲಿ ಸೋಮೇಶ್ವರ ಗ್ರಾಮ ಮೊದಲೇ ಇತ್ತು. ಕೋಟೆಕಾರು, ತಳಪಾಡಿ, ಕಿಣ್ಯ, ಹೊಸಬೆಟ್ಟು, ಕುಂಜತ್ತೂರು, ನಮ್ಮ ಸೋಮೇಶ್ವರ 6 ಗ್ರಾಮಗಳಾಯಿತು. ಈ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ದೇವಸ್ಥಾನ ಆಗಬೇಕು. ಇದು ನಮ್ಮ ಊರಿನಲ್ಲಿ ಏನೋ ದೋಷಗಳು ಕಂಡು ಹಲವು ಮಂದಿ ಇದರ ಬಗ್ಗೆ ಅಭಿಪ್ರಾಯಗಳನ್ನು ಕೇಳಲಿಕ್ಕೆ ಬಂದರು. ನೀವು ಮಾಸ್ಟ್ರು, ನೀವು 10 ಜನ ಕರೆದು ಒಂದು ಸಭೆ ಕರೆದ್ರೆ ಅದಕ್ಕೆ ಸರಿಯಾದ ಒಂದು ಮಾಹಿತಿ, ಒಂದು ಸರಿದಾರಿ ಬರ್ಬೋದಂತ ಹೇಳಿದರು. ಆ ದಿಸೆಯಲ್ಲಿ ಎಲ್ಲರನ್ನೂ ಸೇರಿಕೊಂಡು, ಊರಿನಲ್ಲಿ ಪ್ರತಿಯೊಬ್ಬರನ್ನು ಸೇರಿಸಿಕೊಂಡು ಆ ಕೆಲಸ ಆಗ್ತಾ ಉಂಟು. ಪ್ರಶ್ನೆಯಲ್ಲಿ ಕಂಡು ಬಂದ ಹಾಗೆ ಅಲ್ಲಿ ಒಂದು ತೀರ್ಥಬಾವಿ ಉಂಟು. ತೀರ್ಥಬಾವಿ ಈಗ ಸಿಕ್ಕಿದೆ, ಅದರ ಕೆಲಸ ಆಗ್ತಾ ಉಂಟು. ಇದೆಲ್ಲ ನಮ್ಮ ಊರಿನವರ ಸಹಕಾರದಿಂದ ಆಗಬೇಕು ಹೊರತು ಪ್ರತಿಯೊಬ್ಬರಿಗೂ, ಒಂದು ಮನೆಯಿಂದ ಪ್ರತಿಯೊಬ್ಬರಿಗೂ ಅವರು ಪ್ರತಿಯೊಬ್ಬರು ಕೂಡ ಆರೋಗ್ಯವಂತ ಆಗಿರಬೇಕು. ಶಾಂತಿ ನೆಮ್ಮದಿ ಎನ್ನುವಂಥದ್ದು ಮನೆಯಲ್ಲಿ ಸಿಗಬೇಕಾದರೆ ಇದಕ್ಕೆ ಒಂದು ಸರಿಯಾದ ಒಂದು ರೂಪೀಕರಣ ಬರಬೇಕು. ಇದನ್ನು ತಾವೆಲ್ಲರೂ ಅರ್ಥ ಮಾಡಿಕೊಂಡು ಏನೆಂಬುದನ್ನು ತಿಳಿದುಕೊಂಡು ಇದಕ್ಕೆಲ್ಲರೂ ಸಹಕಾರವನ್ನು ಕೊಡಬೇಕು. ನಿಮ್ಮ ಸಹಕಾರ ಇದ್ದೇ ಈಗ ಕೊಟ್ಟಿದ್ದೀರಿ, ಇನ್ನೂ ಕೂಡ ಮುಂದೆ ಬೇಕಾಗ್ತದೆ ಸಹಕಾರ. ಸತೀಶ್ ಕುಂಪಳವರಿಗೆ ಎಲ್ಲ ವಿಷಯದ ಬಗ್ಗೆ ಗೊತ್ತುಂಟು, ನಮಗಿಂತ ಹೆಚ್ಚು ಮಾಹಿತಿ ಅವರಲ್ಲಿ ಉಂಟು. ಅದೇ ರೀತಿ ಗೊತ್ತಿದ್ದ ಎಷ್ಟೋ ಮಂದಿ ಊರಿನಲ್ಲಿ ಹಿರಿಯರು ಇದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಇವತ್ತು ಪ್ರತಿಭಾ ಪುರಸ್ಕಾರ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ, ಶ್ರೇಯಸ್ಸು, ಅಭಿವೃದ್ಧಿ, ಸಮೃದ್ಧಿಯನ್ನು ಆ ತಾಯಿ ರಾಜರಾಜೇಶ್ವರಿ ತಾಯಿಯು ಭಗವಂತ ಶ್ರೀಕೃಷ್ಣ ದೇವರು ಧರ್ಮ ಯಾವಾಗ ಕಡಿಮೆ ಆಗ್ತದೆ ಆಗ ನಾನು ಬರ್ತೇನೆ ಅಂತ ಶ್ರೀಕೃಷ್ಣ ದೇವರು ಹೇಳಿದ್ದಾರೆ. ಆದರೆ ಧರ್ಮ ಕಡಿಮೆ ಆಗಲಿಕ್ಕೆ ನಾವು ಬಿಡಬಾರ್ದು. ಶ್ರೀಕೃಷ್ಣ ದೇವರು ಇನ್ನೊಮ್ಮೆ ಬಂದು ಇಲ್ಲಿ ಏನೆಲ್ಲೋ ಲೀಲೆಗಳನ್ನು ಮಾಡ್ತಾರೋ ಗೊತ್ತಿಲ್ಲ. ಅದು ಧರ್ಮ ಕಡಿಮೆ ಆಗದಾಗೆ ನಾವು ನೋಡಿಕೊಳ್ಬೇಕು. ಸತ್ಯ ಧರ್ಮ ಇದು ಯಾವಾಗಲೂ ಸಾಯುವುದಿಲ್ಲ, ಅದು ಯಾವಾಗಲೂ ಜೀವಂತವಾಗಿರ್ತದೆ ಎನ್ನುವಂಥದ್ದನ್ನು ನಾವೆಲ್ಲ ನೆನಪಿಸಿಕೊಂಡು ತಾಯಿಯನ್ನು ಭಗವಂತನನ್ನು ಪ್ರಾರ್ಥಿಸಿಕೊಂಡು ಎಲ್ಲರಿಗೂ ಶುಭವಾಗಲಿ. ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತೇನೆ. ನನಗೆ 1-2 ಮಾತುಗಳನ್ನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಎನ್ನ ಊಡಲ ಗುರಿಕಾರೆ ಸ್ವಾಮಿ ಕೊರಗತಾನಿಯನ್ನು ಪ್ರಾರ್ಥನೆ ಮಂದೊಂದು ಅಂಚನೆ ಸ್ಥಳ ಸಾನ್ನಿಧ್ಯರು ನೆಲೆಯನ ಶ್ರೀಕೃಷ್ಣ ಪರಮಾತ್ಮನು ಮನಸಾರೆ ಪ್ರಾರ್ಥನೆ ಮಲ್ತೊಂದು ಬಾಲಕೃಷ್ಣ ಮಂದಿರ ನೆತ ಜ್ಞಾನದೀವಿಗೆ 2023ನೇ ಸಾಲದ ಒಂಜಿ ಸಭೆಯಲ್ಲಿ ಆಸಿನಾರ್ದಿನ ಮಾತ ಗೌರವಾನ್ವಿತ ಅತಿಥಿಲೆ ಅಂಚನೆ ಮುಲ್ಪ ಸೇರ್ದಿನ ಎನ್ನ ಮಾತ ಬಂಧುಲೆ ಅಂಚನೆ ವಿದ್ಯಾರ್ಥಿ ಮಿತ್ರರೇ, ಜ್ಞಾನದ ಬುಲ್ಪು ಪಂಪಿನ ಈ ಒಂಜಿ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಯಿನ ಅಂಚನೆ ಯಾಪಲ ನೆನಪು ದೀಪ್ನಂಚಿನ ಕಾರ್ಯಕ್ರಮ ಅಂದು ಪಂದ್ರೆ ಅನ್ನು ಇಚ್ಛೆ ಪಡೆಪೆ ದಯಪಂಡ ಸಮಾಜಡು ವಿದ್ಯಾರ್ಥಿನಕಲು
ಅತ್ಯಧಿಕ ಅಂಕ ಪಡೆದು ತೆರೆಗಿಡಾಪುನ ಒಂಜಿ ಸಂದರ್ಭಡು ಅಕ್ಲೇನು ಈ ಒಂಜಿ ವೇದಿಕೆಡು ಗೌರವ ಮಲ್ಪುನ ಅವು ಮಾತೆರೆಗಳೊಂಜಿ ಹೆಮ್ಮೆ ಪಡುವಂಥ ವಿಚಾರ. ಬಹುಶಃ ಅವಕಾಶಲು ಮಾತೆರೆಗಳ ಬರ್ಪುನು ಆಂಡ ಆ ಅವಕಾಶನು ನಮ್ಮ ಆ ರೀತಿಡು ಉಪಯೋಗ ಪನ್ಪುನವೇ ನಂಗೆ ಬಹಳ ಮುಖ್ಯವಾದ ರೀತ ಸ್ಪರ್ಧಾತ್ಮಕ ಯುಗಡು ಅವಕಾಶಗೂ ನಮ್ಮ ಕಾಪೆರಬಲ್ಲಿ ಆ ಅವಕಾಶನು ನಮ್ಮ ಆ ರೀತಿಡು ದೊತ್ತನೋಡು ಪನ್ಪುನಿ ನಮ್ಮ ಆಲೋಚನೆ ಮಂತ್ರ ಮಾತ್ರ ನಮ್ಮ ಪಾರ್ದನಂಚಿನ ಗುರಿ ಉದ್ದೇಶ ಎಂಚಿನಂಡ ಅವೇನು ಈಡೇರ ಸಾಧ್ಯ ಉಂಟು. ಸ್ವಾಮಿ ವಿವೇಕಾನಂದ ಒಂಜಿ ಪಾತೆರ ಪನ್ಪೇರು ನಿನ್ನ ಒಂಜಿ ಎಂಚಿನ ಗುರಿ ಉಂಡ ಅಯ್ಯ ಗುರಿಗೆ ಕನ್ನದಿಲ್ಲ ಈ ಇರುವ ಹೆಜ್ಜೆ ನಡತಂಡ ಬಚ್ಚಿನ ಬಂದು ಪಿರಬರಡ 21ನೇ ಹೆಜ್ಜೆ ಅವು ಇತಿಹಾಸ ಸೃಷ್ಟಿ ಮಲ್ಪುಂಡು ದಯಪಂಡ ನಮ್ಮ ಕೆಲವೊಂಜಿ ವಿಚಾರಡು ನಂಗೊಂಜಿ ಕಷ್ಟಪತ್ತಂಡ ನಮ್ಮ ದುಂಬದ ಹೆಜ್ಜೆನು ಪಿರದೀಪ ಅಂಡ ವಿದ್ಯಾರ್ಥಿಗಳಿಗೆ ಯಾನು ಪನ್ಪುನೊಂಜಿ ಪಾತೆರದಾದ ಬಂಡ ನಮ್ಮ ದುಂಬು ದೀತಿನ ಪಜ್ಜೆನು ಪಿರದಿ ಒಂದೆ ಅಕ್ಲನ ಉದ್ದೇಶ ಎಂಚಿನುಂಡ ಅಕ್ಲನ ಗುರಿ ಎಂಚಿನುಂಡ ಆ ಗುರಿಗೆ ಸಾಧಿಸರೆ ನಮ್ಮ ಪ್ರಯತ್ನ ಬರೋಡು ದೂರದ ಬೆಟ್ಟನು ತೂಪ ನಮ್ಮ ಬೆಟ್ಟನು ತುಂಡ ನಂಗೆ ಐನು ಏರೋಲಿ ಪನ್ಪಿನ ಆತ್ಮವಿಶ್ವಾಸ ಉಟ್ಕೊಂಡು ಅಂಡ ಅಡೆ ಪೋನಾಗ ನಂಗೆ ಆ ಬೆಟ್ಟನು ವಿತಾರ ಸಾಧ್ಯ ಆಪುಚ್ಚು ಅಂಡ ಉದ್ದೇಶದಾದ ಬಂಡ ನಮ್ಮ ಆ ಬೆಟ್ಟನು ಏರುವ ಪನ್ಪನ ಉದ್ದೇಶದಿಂದ ಮಾತ್ರ ನಮ್ಮ ಜೀವನ ದುಂಬು ಬರೆಯ ಸಾಧ್ಯ ಉಂಟು. ಅಂಚನೆ ವಿದ್ಯಾರ್ಥಿಗಳು 100% ಮಾರ್ಕದ ಮಿತ್ತು ನಮ್ಮ ಗಮನದಿತ್ತಿಂದ ಅಟ್ಲೀಸ್ಟ್ 95% ನಂಗೆ ಆ ಒಂಜಿ ಗುರಿನ ಏರೆ ಸಾಧ್ಯ ಆಪು. ಬಹುಶಃ ಇನ್ನಿತ ಸಮಾಜಡು ಈ ಒಂದು ಸ್ಪರ್ಧಾತ್ಮಕ ಯುಗಡು SLC ಒಂಜಿ ಜೋಕ್ಲನ ಕಾಲಘಟ್ಟ 5 ಪಕ್ಕ PUC ಹಿಡಿದು ಪಕ್ಕದ ವಿದ್ಯಾಭ್ಯಾಸ ಉನ್ನತ ಅದು ಪೂರ್ಣ ಅದರ ಬೇತೆ ಒಂಜಿ ತಾಂತ್ರಿಕ ವಿದ್ಯಾಭ್ಯಾಸಕ್ಕೆ ಬರರೆ ಅವು ನಂಗೆ ಸಹಾಯ ಆಪುಂಡು ಆ ನೆಲೆಟ್ಟು ನಮ್ಮ ಮಾತ ಅಕ್ಕನಕ್ಲ ವಿನಂತಿ ಪನ್ಪುಂಡು ಆದ ಬಂಡ ಜೋಕ್ಲನು SLC ಬೊಕ್ಕ PUC ಆ ಒಂಜಿ ಅಡೆಮುಟ್ಟ ನಮ್ಮ ಅಕ್ಲೇನು ಬಾರಿ ಒಂಜಿ ವ್ಯವಸ್ಥಿತ ರೀತಿಯಲ್ಲಿ ಅಕ್ಲೆ ಕಲ್ಪೋಡು ಅಕ್ಲೆ ಎಜುಕೇಷನ್ ಬಗ್ಗೆ ಪನೋಡು ಆಂಡ ಮಾತ್ರ ಅಕ್ಲು ದುಂಬರೆ ಸಾಧ್ಯ ಉಂಟು. PUC ಪಕ್ಕ ಅಕ್ಲಿಗೆ ತನ್ನಾತಿಗೆ ಲೋಕದ ವ್ಯವಹಾರ ಹಾಕ್ಬಿಡು ಅಂಚನೆ ಯಾನು ವಾವಂಜಿ ಸ್ಟಡೀಸ್ ಮಲ್ಪಡು ಯಾನು ವಾವಂಜಿ ಕ್ಷೇತ್ರ ಪೋಡು ಪನ್ಪುನದ ಬಗ್ಗೆ ಅಕ್ಕಲು ನಮ್ಮ ಬೇತೆ ರೀತಿಯ ಅಕ್ಕಲು ಆಲೋಚನೆ ಮಲ್ಪೇರು ಜೋಕ್ಲೆಗೆ ನಮ್ಮ ಅಕ್ಕಲು ನಮ್ಮ ಒಂಜಿ ಒತ್ತಡ ಅಕ್ಲ ಮಿತ್ತು ದಿಯರ ಬಲ್ಲಿ ದಯಪಂಡ ಪ್ರತಿಯೊಂಜಿ ಜೋಕುಲ್ಲ ಇಂಜಿನಿಯರ್ ಡಾಕ್ಟರ್ ಆಯ್ರ ಸಾಧ್ಯ ಆಪುಜಿ ಅಕ್ಲನ ಬೇತೆ ಇಂಚಿನ ಕ್ಷೇತ್ರ ಉಂಡ ಆ ಕ್ಷೇತ್ರ ಅಕ್ಲನ ಅಭಿರುಚಿ ಅಕ್ಲನ ಇಂಚಿನ ಒಂಜಿ ಆ ಒಂಜಿ ಕ್ಷೇತ್ರಕ್ಕೆ ದುಂಬು ಬೇಡ ಆ ಒಂಜಿ ಕ್ಷೇತ್ರಕ್ಕೂ ಅಕ್ಲೆಗೆ ನಮ್ಮ ಬೆರಿ ತಟ್ಟದು ಪ್ರೋತ್ಸಾಹ ಮಲ್ತಿದ ಬಹುಶಃ ಅಕಲು ದುಂಬುದ ಒಂಜಿ ಜೀವನಡು ಭಾವಿ ಪ್ರಜೆಯರ ಸಾಧ್ಯ ಉಂಟು. ಪ್ರತಿಯೊಂದು ಜೀವನಗೂ ಶಿಕ್ಷಣ ಪನ್ಪುನವು ಬಹಳ ಮುಖ್ಯವಾದದ್ದು. ಆ ಒಂದು ಶಿಕ್ಷಣ ಪಡೆನ ಮಾತ್ರ ಈ ಒಂದು ಸಮಾಜಡು ಸಾಮಾಜಿಕವಾದ ಆರ್ಥಿಕವಾದ ಅಕ್ಲು ಬಲಿಷ್ಠರಾಪೇರು ಅಂಚನೆ ಈ ಒಂದು ಸಮಾಜಡು ಅಕ್ಲನ ವಿದ್ಯಾಭ್ಯಾಸದ ಒಂಜಿ ಅಕ್ಲನ ಎಂಚಿನ ವಿದ್ಯಾಭ್ಯಾಸ ಪಡೆದರ ಆ ನಿಟ್ಟಿಡು ಈ ಸಮಾಜ ಅಕ್ಲನ ಗುರುತಿಸಿಕೊಂಡು ಅಕ್ಲಿಗೆ ಬೇತೆ ಕಡೆಟ್ ಅಕ್ಲನ ಆ ಒಂದು ವಿದ್ಯಾಭ್ಯಾಸ ಅಕ್ಲನ ಶೈಕ್ಷಣಿಕ ಅರ್ಹತೆ ಮಿತ್ತದು ಅಕ್ಲಿಗೆ ಅಕ್ಲನ ಭವಿಷ್ಯದ ಒಂಜಿ ಜೀವನ ಒಂಜಿ ನಿರ್ವಹಣೆ ಸಾಧ್ಯ ಆಪುಂಡು. ಬಹುಶಃ ಈ ಒಂಜಿ ಬಾಲಕೃಷ್ಣ ಮಂದಿರ ಹಲವಾರು ವರ್ಷದಿಂದ ಸಾಮಾಜಿಕವಾದ ಹಲವಾರು ಶೈಕ್ಷಣಿಕವಾದ ಅಂಚನೆ ಹಲವಾರು ಕಾರ್ಯಕ್ರಮವನ್ನು ಮಂತೊಂದುಂಡು. ಬಹುಶಃ ಈ ಒಂಜಿ ಮಂದಿರಕ್ಕೆ ಹಲವಾರು ವರ್ಷದಿಂದ ನಿಕಟವಾದ ಸಂಪರ್ಕ ಇತ್ತನು. ಸತೀಶ್ ಕುಂಬಲ ಮೇರ್ನ ಒಂಜಿ ಮುತ್ತಾಲಿಕೆಡು ಈ ಬಾಗಡು ಹಲವಾರು ಧಾರ್ಮಿಕ ಕಾರ್ಯಕ್ರಮ ನಡೆದ ಮತ್ತುಯ್ಯ ಈ ಒಂಜಿ ಮಂದಿರದ ಪುದರ್ನು ಬಹುಶಃ ಎತ್ತರಗೂ ಕೊಂಡ್ರೆ ಸತೀಶ್ ಕುಂಬಲನ ಒಂಜಿ ಸಾಧನೆ ಭಾಳ ಮುಖ್ಯವಾದ ನಾನು ಪಂಡ್ರೆ ಇಚ್ಛೆಪಡೆಪೆ ದಯಪಂಡ ಸರ್ತ 1997 ಅನ್ಲ ಅರ್ಲ ಒಟ್ಟಿಗೆ ಸೋಮೇಶ್ವರ ಪಂಚಾಯತ್ ಸದಸ್ಯರಾದ ಆಯ್ಕೆ ಮಂತಿನ ಆ ಒಂಜಿ ಸಂದರ್ಭದಿಂದ ಇಂಕ ಅದನ್ನ ಒಂಜಿ ಹೊರನಾಟ ಅದನ್ನ ಅದನ್ನ ಒಂಜಿ ಸಂಪರ್ಕ ಅದನ್ನ ಒಂಜಿ ಯಾರು ಕಾರ್ಯಕ್ರಮ ಪಾಡಿಯಂಡ ಆ ಒಂದು ಕಾರ್ಯಕ್ರಮನು ಸಕ್ಸಸ್ ಆವಂದು ಯಾರು ಬುಡ್ಪುಜರಿ ಅಂಚನೆ ರಾಜಕೀಯ ಒಂಜಿ ಚಾಣಕ್ಯವೈನ ವ್ಯಕ್ತಿ ನಾನು ಪಂಡ್ರೆ ಇಚ್ಛೆಪಡೆಪೆ
ಕರಿನ ಜಿಲ್ಲಾ ಪಂಚಾಯತ್ ಅದಪ್ಪು ಅದನ್ನ ಮುರಂಡ MLA ಎಲೆಕ್ಷನ್ ಮತ್ತು ಬೇತೆ ಬೇತೆ ಅದನ್ನ ರಾಜಕೀಯ ಜೀವನಡಾರು ಹಲವಾರು ಒಂಜಿ ಸಾಧನೆ ಮಲ್ಪೇರು ನನ್ನ ದುಂಬುಗಳಾರು ಅವೇ ಒಂಜಿ ಸಾಧನೆ ಮಲ್ಪಡು ಬಹುಶಃ ದುಂಬುದ ದಿನೋಟ ಅಲ್ಲ ಅರೇನು ಈ ಒಂಜಿ ಭಾಗದ ಶಾಸಕರಾದ ತೂಪುನಂಚಿನ ಭಾಗ್ಯ ನನಗೆ ಬಾತರಿಲ್ಲ ಒದಗಿಸಾಡು ಪಂದ್ಯ ಅನ್ನೊಂಜಿ ಈ ಸಂದ್ಬೋಡು ಪನ್ನೊಂದು ಕಾರ್ಯಕ್ರಮಡು ಇನಿ ಎಕ್ಸ್ ಮಿಲಿಟರಿ ಮೇರೆ ಗೋಪಿನಾಥರಿಲ್ಲ ಮಸ್ತ್ ಪಾತೀರು ಅಂಚನೆ ಪೈಣಣ್ಣೆ ಪಾತೀರಿ ಮಾಸ್ಟರ್ ಪಾತೀರು ಟೋಟಲ್ ಅದು ಜೋಕ್ಲನ ಒಂಜಿ ಶೈಕ್ಷಣಿಕ ಅಭಿವೃದ್ಧಿ ಪಡು ಅಕಣ ಒವೇ ಒಂಜಿ ಅಕಣ ಕಾರ್ಯ ಚಟುವಟಿಕೆಗೆ ಪ್ರೋತ್ಸಾಹ ಕೊರದು ಅಕಣ ಭವಿಷ್ಯದ ಒಂಜಿ ಪ್ರಜೆಯಾದ ರೂಪಿಸವನ ಅಪ್ಪಮ್ಮನ ಕರ್ತವ್ಯ ಉಂಡು ಆ ಕರ್ತವ್ಯವನ್ನು ನಮ್ಮ ಸರಿಯಾದ ಪಾಲಿಸ ಮಂತಿಂದ ಅಕಳನೆ ಭವಿಷ್ಯದ ಭಾವಿ ಪ್ರಜೆ ಈ ದೇಶದ ಭವಿಷ್ಯದ ಪ್ರಜೆಯನ್ನು ರೂಪಿಸೋಣ ಮಾತೆಲ್ಲ ಪಾಲು ಉಂಡು ಪನ್ಪಿನ ಸಂದೋಡು ಈ ಪನ್ನೊಂದು ಬಹುಶಃ SLC PUC ಕೇವಲ ಸೊನ್ಪುರದ ಮಿತ್ತ ಅಂಕ ಪಡೆದಕ್ಲೆ ಮಾತ್ರ ಗೌರವತ್ತು ಐದು ಕಮ್ಮಿ ಪಡೆದಕ್ಕಲ್ಲ ಈ ಒಂಜಿ ಸಮಾಜದ ಉನ್ನತ ಸ್ಥಾನಕ್ಕೂ ಅಕಲ ಏರುವೇರು ಅಕಲು ಕಮ್ಮಿ ಮಾರ್ಕ್ ಬರ್ತೀನಿ ಬಂದು ನಮ್ಮ ಒವೇ ಒಂಜಿ ಅಕ್ಲೆ ಒಂಜಿ ಇದಕ್ಕೆ ವಿದ್ಯಾಭ್ಯಾಸಕ್ಕೂ ತೊಂದರೆ ಬಂದೆ ಅಕ್ಲೆಗಿಲ್ಲ ಒಂಜಿ ನಮ್ಮ ಪ್ರೋತ್ಸಾಹ ಮಲ್ಪಡು ಆ ನೆಲೆಟ್ಟು ಸ್ವಲ್ಪ ಅಂಚನೆ ಐದು ಮಿತ್ತು ಅಂಕ ಪಡೆಯಿನ ಏರು ವಿದ್ಯಾರ್ಥಿಗಳ ಆಕೆನ ಭವಿಷ್ಯದ ಜೀವನ ಅಂಚನೆ ಆಕೆನ ಉನ್ನತ ವಿದ್ಯಾಭ್ಯಾಸ ಯಶಸ್ವಿಯಾದ ನಡಪಟ್ಟು ಬಂದು ಬಾಲಕೃಷ್ಣ ದೇವರ ಪ್ರಾರ್ಥನೆ ಮಲ್ತೊಂದು ಈ ಒಂಜಿ ಸುಂದರ ಬಯ್ಯದ ಈ ಒಂಜಿ ಸಮಾರಂಭಡು ಏನಲ್ಲೆತ್ತದು ಒಂಜಿ ರಡ್ಡು ಪಾತ್ಯರ ಅವಕಾಶ ಮಂತ್ಕೊನ್ನ ಮಂದಿರದ ಅಧ್ಯಕ್ಷರಿಗೆ ಪದಾಧಿಕಾರಿ ಅಂತೇಳಿ ಸರ್ವ ಸದಸ್ಯರಿಗೆ ಉಡಾಲ್ಜಿನ ಸೊನ್ಮೇಲೆ ಸಂದಾಯಿತ ಮಲ್ತೊಂದು ಎನ್ನ ಪಾತ್ರರಂತೆ ಜೈ ಹಿಂದ್ ಜೈ ಕರ್ನಾಟಕ ವಿದ್ಯಾರ್ಥಿನಿಯರ ಹೆಸರನ್ನ ಹೇಳಲಿಕ್ಕಿದ್ದಾರೆ. ಇಂದಿನ ಈ ಸಭೆಯ ಅಧ್ಯಕ್ಷರೇ ಹಾಗೂ ಗಣ್ಯರೇ ಮತ್ತು ನಮ್ಮ ಮಂದಿರದ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಸೇರಿರುವ ನಮ್ಮೆಲ್ಲ ಸಜ್ಜನ ಬಂಧುಗಳೇ, ಶ್ರೀ ಬಾಲಕೃಷ್ಣ ಮಂದಿರ ಕುಂಪಳ ನಮ್ಮ ಈ ಪರಿಸರದ ಪ್ರತಿಭಾವಂತ ಮಕ್ಕಳನ್ನು ಅಭಿನಂದಿಸುವುದು ಹೆಮ್ಮೆಯ ವಿಚಾರ. ಜೊತೆಗೆ ಈ ಜ್ಞಾನದೀವಿಗೆ ಪುರಸ್ಕಾರಕ್ಕೆ ಅರ್ಹರಾದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಅಂತೆ ಹೆತ್ತವರಿಗೆ ನಮ್ಮ ಬಾಲಕೃಷ್ಣ ಮಂದಿರದ ಪರವಾಗಿ ಹೃದಯಾಂತರಾಳದ ನಮನಗಳನ್ನು ಸಲ್ಲಿಸುತ್ತಾ, ವಿದ್ಯಾಭ್ಯಾಸಕ್ಕೆ ಶಿಕ್ಷಣ ಸಂಸ್ಥೆ ಮುಖ್ಯವಲ್ಲ, ನಮ್ಮ ಪರಿಶ್ರಮ ಮುಖ್ಯ ಎಂದು ಇಂದು ಇಲ್ಲಿ SLC ಹಾಗೂ PUCಯಲ್ಲಿ ಒಟ್ಟಿಗೆ 34 ಮಕ್ಕಳು ಇಲ್ಲಿ ನಮ್ಮ ಈ ಒಂದು ಜನದೀವಿಗೆ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ. ಅದರಲ್ಲಿ ಟಾಪ್ ಮೋಸ್ಟ್ ಹುಡುಗಿ, ಈ 34ರಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಹುಡುಗಿ ಯಾವ ಶಾಲೆಯಲ್ಲಿ ಕಲ್ತಿರ್ಬೋದು ಹೇಳಿ? ನಮ್ಮ ಕುಂಪಳದ ಸರಕಾರಿ ಶಾಲೆಯ ಹುಡುಗಿ. ನಮ್ಮ ಈ 34 ಮಕ್ಕಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ತ್ರಿಷಾ, ಗೌರ್ಮೆಂಟ್ ಹೈಸ್ಕೂಲ್ ಕುಂಪಳ SLC ಹುಡುಗಿ. ಈಗ ನಾನು SLC ಮಕ್ಕಳನ್ನು ಕರಿತಾ ಇದ್ದೇನೆ. ಸ್ಫೂರ್ತಿ ಕೆ ಕಾರ್ಮೆಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕೋಟೆಕಾರು 95.36%, ತ್ರಿಷಾ 97.60%, ರಕ್ಷಣ್ ಶೆಟ್ಟಿ ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಮಂಗಳೂರು 95.20, ಯುಕ್ತ ವೈ ಸುವರ್ಣ ಸೈಂಟ್ ಜೋಸೆಫ್ ಜಾಯ್ಲನ್ ಸ್ಕೂಲ್ ಕೊಲ್ಯ 95.04, ಚಿರಂತನ್ ಕೆನರಾ ಹೈಸ್ಕೂಲ್ ಡೊಂಗರಕೇರಿ 94.88%, ಆಯುಷಿ ಆಸಿಸಿ ಸೆಂಟ್ರಲ್ ಸ್ಕೂಲ್ ದೇರ್ಲಕಟ್ಟೆ 94.83%, ಧನ್ವಿ ಆಸಿಸಿ ಸೆಂಟ್ರಲ್ ಸ್ಕೂಲ್ 93.33%, ದೀಶಾ ಕಾರ್ಮೆಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ 93.12%.
ಮಕ್ಕಳಿಗೆ SSLC ಪ್ರಥಮ ಹಂತದಲ್ಲಿ 8 ಮಕ್ಕಳಿಗೆ ನಾವು ಜ್ಞಾನದೇವಿ ಪುರಸ್ಕಾರ ಮಾಡಿದ್ದೇವೆ. ಸೊ ನಿಮ್ಮ ಕಡೆಯಿಂದ ಬರಲಿ ಚಪ್ಪಾಳೆ. ಭಗವತಿ ಹೈಸ್ಕೂಲ್ ಸಂಕುಲಿಗೆ 91.68. ಸೃಷ್ಟಿ ಸಿ ಪೂಜಾರಿ ಸೈಂಟ್ ತೆರೆಸಾ ಸ್ಕೂಲ್ ಬೆಂದೂರ್ವೆಲ್ 91.33%. ಸಾನ್ವಿ ವಿ ಕಾರ್ಮೆಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕೋಟೆಕಾರು 91.20. ಸ್ಫೂರ್ತಿ ನಿತ್ಯಾಧಾರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪೆರ್ಮನ್ನೂರ್ 90.56%. ನಿಧಿ RD ನಿತ್ಯಾಧಾರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪೆರ್ಮನ್ನೂರ್ 90.40. ಅಮೃತ್ ಜಿ ಶಾರದಾ ವಿದ್ಯಾನಿಕೇತನ ತಲಪಾಡಿ 90%. ದ್ವಿತಿ ಪಿ ಶೆಟ್ಟಿ ಸೈಂಟ್ ಆಗ್ನೆಸ್ ಹೈಸ್ಕೂಲ್ ಬೆಂದೂರ್ 90%. ಮಿಂಚುತ್ತಿರುವಂತಹ ವಿದ್ಯಾರ್ಥಿನಿಗೆ ಒಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ನಿಂತ ನೀರಾಗಿ ನಿಲ್ಲದಿರಿ, ಹರಿಯುವ ತೊರೆಯಾಗಿ ತೊರೆಯಿರಿ ಎನ್ನುವ ಹಾಗೆ ಇನ್ನಷ್ಟು ಯಶಸ್ಸು ತಮ್ಮದಾಗಲಿ ಎನ್ನುವಂಥದ್ದು ನಮ್ಮ ಶುಭ ಹಾರೈಕೆ. ಮಿಂಚುವುದರ ಜೊತೆಗೆ ಈ ನಾಡಿಗೆ, ಈ ದೇಶಕ್ಕೆ ಉತ್ತಮ ಪ್ರಜೆಯಾಗಿ ಮಿಂಚಲಿ ಎನ್ನುವಂಥದ್ದು ನಮ್ಮ ಹಾರೈಕೆ. ತಾಟಿ ಪುಟ್ಟುನ ತೀನುಜಿ ಕಾಸು ತಾಂದಿನ ಈ ತಾಟಿಗೆ ತಾಯಿ ಗೆಂಚಿನ ಪ್ರಿಯ ಮಂಜಾತ ತಾಟಿ ಪುಟ್ಟದ ಇಂಚಿನ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸರ್ಕಾರ ಕೊಂಡದ್ದು. ಮಣ್ಣು ಸತ್ಯದ ನೆಲ ಈ ಶ್ರೀ ಬಾಲಕೃಷ್ಣ ಮಂದಿರದ ಪುಣ್ಯ ಮಣ್ಣಿಡು ಚಿತ್ರ ಜ್ಞಾನದೇವಿಗೆ ಪುರಸ್ಕಾರ 2020 ಮೋಜೆ ಮಿಕ್ಕಿ ಚಾವಡಿಡು ಅತಿಥಿ ಅಭ್ಯಾಗತನ ಉಪಸ್ಥಿತಿಗಳು ನೆರವೇರುವುದು.
ವಿದ್ಯಾರ್ಥಿನಿಯರು ಇವರು ನಮ್ಮ ಜೊತೆ ಇದ್ದಾರೆ. ಕೇವಲ ಶಿಕ್ಷಣ ರಂಗದಲ್ಲಿ ಮಾತ್ರ ಅಲ್ಲ, ಸಾಂಸ್ಕೃತಿಕ ಕ್ರೀಡಾ ರಂಗದಲ್ಲಿ ಕೂಡ ಮಿಂಚಲಿ ಎನ್ನುವಂಥದ್ದು ನಮ್ಮ ಶುಭ ಹಾರೈಕೆ. ಇನ್ನು ವೇದಿಕೆಯಲ್ಲಿ ಇರುವಂತಹ ವಿದ್ಯಾರ್ಥಿನಿಯರು SSLCಯಲ್ಲಿ 90%ಕ್ಕಿಂತಲೂ ಅಧಿಕ ಅಂಕವನ್ನು ಪಡೆದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರು. ಚಪ್ಪಾಳೆಯ ಸುರಿಮಳೆಯೊಂದಿಗೆ ಅಭಿನಂದಿಸೋಣ. ಇದು ಕೇವಲ ಚಪ್ಪಾಳೆ ಅಲ್ಲ, ವಿದ್ಯಾರ್ಥಿನಿಯರೇ ಇದು ಆಶೀರ್ವಾದವನ್ನು ನೀಡಿ ನಿಮ್ಮ ವಿದ್ಯಾರಂಗದಲ್ಲಿ ಇನ್ನಷ್ಟು ಮೇಲೆತ್ತರಕ್ಕೆ ಹಾರಾಡಲಿ. 97.6% ಮಾರ್ಕ್ ದೆತ್ತೊಂದು ಚಿನ್ನಪುಂಡು ಮಗಲ್ ಅಲ್ಲ ದಯಪಂಡ ಪ್ರತಿಯೊರಿಯನ ಒಂಜಿ ಪಾತೆರ ಸಂದೇಶಲ ಕುಡಿಯಾಗ ಸ್ಫೂರ್ತಿ ಅವಳಿಗೆ ಇನ್ನೆಲ್ಟ್ ತ್ರಿಶಾಲ ಒಂಜಿ ಬಾರಿ ಬಂಗಡ್ ಕಲ್ತದು ಇನಿ ಕಾನಕ ಇಲ್ಲಿ 80% ಮಾರ್ಕ್ ದೇಯ್ದಲ್ಲಿ ದುಂಬುದ ಭವಿಷ್ಯದ ದೃಷ್ಟಿದಾದ ಆಲೋಚನೆ ಬಂದದ. ನನ್ನ ದಾದ ಫಸ್ಟ್ ಪಿ ಸೆಕೆಂಡ್ ಪಿ ಕಲ್ಪೋಡೆ 5 ಬೊಕ್ಕ ದಾದ ಏಮ್ ದೀತ ದಾದ ಕಲ್ಪೋಡು ಮಾಡೋದು ಇಂಜಿನಿಯರ್ ಅವಡು ಪಡೆದ ಆಸೆ ದೀತಲ್ಲಿ ಐತೊಟ್ಟಿಗೆ ಫಸ್ಟ್ PUC PCMB ಇದೆ ತೊಂದಿಲ್ಲ ಓ ಕಾಲೇಜಿದ ಆಲೋಚನೆ ಜ್ಯೋತಿ ಸರ್ಕಾರಿ ಸರ್ಕಾರಿ ಕಾಲೇಜ್ ಜ್ಯೋತಿ ಕಲ್ತದ್ದು ದುಬ್ಬುಗು ಇಂಜಿನಿಯರ್ ಪುನರ್ಜನ ಆಸೆ ಆಕಾಂಕ್ಷೆ ಶುಭವಾಡು ಬಾಲಕೃಷ್ಣ ದೇವನ ಅನುಗ್ರಹ 5.83%. ಅದಿತಿ ಜಿ ಅಮೀನ್ ಸೈಂಟ್ ಆಗ್ನೆಸ್ ಕಾಲೇಜ್ ಮ್ಯಾಂಗ್ಳೂರ್ 95.33%.
ವೇದಿಕೆಗೆ ಬಂದು ಆಸಿನ್ ರೌಡ್ ನಮ್ಮ ಮಂದಿರದ ಪರವಾದರಿಗೆ ಗೌರವ ಅಭಿನಂದನೆ ಪ್ರಜ್ವಲ್ ಕುಮಾರ್ ಶೆಟ್ಟಿ ಅವ್ರನ್ನ ಪರಿಚಯ ಪತ್ರ ನಿಗಳೊಂದು ಮುದಿಯರೆ ಶ್ರೀ ಪ್ರವೀಣ್ ಕುಲಾಲ್ ಪ್ರಜ್ವಲ್ ಕುಮಾರ್ ಶೆಟ್ಟಿ MSc ಪ್ರಥಮ ಸ್ಥಾನದ ಚಿನ್ನದ ಪದಕ ಪಡೆಯನಚ್ಚಿನ ನಮ್ಮ ಪೆರ್ಮೆದ ಈ ಊರದ ಹುಡುಗೆ ಅವ್ರನ್ನ ಪರಿಚಯ ಪತ್ರ ಪ್ರವೀಣ್ ಕುಲಾಲ್. ಶ್ರೀ ಬಾಲಕೃಷ್ಣ ಮಂದಿರ ಶ್ರೀ ಕುಂಪಲ ಪ್ರಜ್ವಲ್ ಕುಮಾರ್ ಶೆಟ್ಟಿ ಇವರಿಗೆ ಸನ್ಮಾನ ಪತ್ರ. ಆತ್ಮೀಯರೇ, ಶಿಕ್ಷಣದಲ್ಲಿ ಭರವಸೆ ಯಶಸ್ವಿಯ ಗುರಿಯನ್ನು ತನ್ನ ಮುಡಿಗೇರಿಸಿಕೊಂಡಿರುವ ಪ್ರಜ್ವಲ್ ಕುಮಾರ್ ಶೆಟ್ಟಿ ಇವರು ಶ್ರೀಯುತ ದಿನೇಶ್ ಶೆಟ್ಟಿ ಮತ್ತು ಶ್ರೀಮತಿ ಸುಮಂಗಲ ದಂಪತಿಯ ಸುಪುತ್ರನಾಗಿ 1999ರಲ್ಲಿ ಬಜ್ಜಾಲ್ ಕುತ್ತಾಡ್ಕದಲ್ಲಿ ಜನಿಸಿರುತ್ತಾರೆ. ತಮ್ಮ ಪ್ರಾರಂಭಿಕ ಶಿಕ್ಷಣವನ್ನು BM ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ, ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನು ನಿತ್ಯಾಧಾರ ಆಂಗ್ಲ ಮಾಧ್ಯಮ ಶಾಲೆ ಬಬ್ಬುಗಟ್ಟೆ ಹಾಗೂ ಕೆನರಾ ವಿದ್ಯಾಸಂಸ್ಥೆ ಮಂಗಳೂರಿನಲ್ಲಿ ಪ್ರೌಢದಿಂದ ಪದವಿಯವರೆಗೆ ಶಿಕ್ಷಣ ಪಡೆದಿರುತ್ತಾರೆ. ಕನಸುಗಳು ಮತ್ತು ಗುರಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ಯಶಸ್ಸಿನ ಮೊದಲ ಹೆಜ್ಜೆ ಎಂಬಂತೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ಸಂತ ಅಲೋಸಿಯಸ್ ಕಾಲೇಜು ಬೀರಿಯಲ್ಲಿ MSc ಸೇರಿಕೊಂಡರು. ಅಲ್ಲಿ ಸಂತ ಅಲೋಸಿಯಸ್ ವಿದ್ಯಾಸಂಸ್ಥೆ ನಡೆಸಿದ MSc ಸಾಫ್ಟ್ವೇರ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನದೊಂದಿಗೆ ತೇರ್ಗಡೆಯಾಗಿ ಚಿನ್ನದ ಪದಕವನ್ನು ಪಡೆದುಕೊಂಡಿರುತ್ತಾರೆ. ಗುರಿ ಇಟ್ಟುಕೊಂಡು ಸಾಗಿದ ಸಾಧಕ ಪ್ರಜ್ವಲ್ ಕುಮಾರ್ ಶೆಟ್ಟಿಯವರು ಬಾಳು ಉಜ್ವಲವಾಗಲಿ, ಸಕಾರಾತ್ಮಕವಾಗಿ ಚಿಂತನೆಯೊಂದಿಗೆ ಭವಿಷ್ಯದಲ್ಲಿ ಇನ್ನಷ್ಟು ಸಾಧನೆ, ಯಶಸ್ಸು, ಕೀರ್ತಿ ಗಳಿಸುವಂತಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಈ ಸನ್ಮಾನ ಪತ್ರವನ್ನು ಪ್ರೀತಿಪೂರ್ವಕವಾಗಿ ತಮಗೆ ಅರ್ಪಿಸಿದ್ದೇವೆ. ಅಭಿನಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು. ಈ ಕಾರ್ಯಕ್ರಮದ ಬಗ್ಗೆ ಮಂದಿರದ ಸದಸ್ಯರ 5 ನಿಮಿಷ ಮೂಲಕ ಉಪಸ್ಥಿತರು. ನಿವೃತ್ತ ಸೇನಾನಿ ಮೇರೆಗೆ ಬಾಲಕೃಷ್ಣ ಮಂದಿರ ಪರವಾದ ಹೃತ್ಪೂರ್ವಕ ಧನ್ಯವಾದಗಳು. ಅಂಚೆನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಹರೀಶ್ ಮುಂಡೋಳಿ, ಪ್ರಧಾನ ಕಾರ್ಯದರ್ಶಿ ಗೋಕರ್ಣನಾಥ ಬ್ಯಾಂಕ್ ನೌಕರರ ಸಂಘ ಮೇರೆಗ್ಲ ಬಾಲಕೃಷ್ಣ ಮಂದಿರ ಪರವಾದ ಹೃತ್ಪೂರ್ವಕ ಧನ್ಯವಾದಗಳು. ಮುಖ್ಯ ಅತಿಥಿ ನೆಂಚಿನ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಮೇರೆಗ್ಲ ಬಾಲಕೃಷ್ಣ ಮಂದಿರ ಪರವಾದ ಹೃತ್ಪೂರ್ವಕ ಧನ್ಯವಾದಗಳು. ಅಂಚೆನೆ ಈ ಕಾರ್ಯಕ್ರಮಕ್ಕೆ ಸರ್ವ ರೀತಿಯ ಸಹಕಾರ ಮಂತ್ರಿ ನೆಂಚಿನ ಬಾಲಕೃಷ್ಣ ಮಂದಿರದ ಸದಸ್ಯರಿಗಳ ಅಂಚೆನೆ ಮಾಧ್ಯಮ ಬಂಧುಗಳ ಬಾಲಕೃಷ್ಣ ಮಂದಿರ ಪರವಾದ ಹೃತ್ಪೂರ್ವಕ ಧನ್ಯವಾದಗಳು.